ಡೇಂಜರ್ ಝೋನ್ ಟು ಕಾಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿಗಳ ಒಂದಷ್ಟು ಕರ್ಮಕಾಂಡಗಳನ್ನು ಬಿಚ್ಚಿಡುವಂತಹ ಪ್ರಯತ್ನವನ್ನು ಪ್ರತಿದಿನ ಕೂಡ ಮಾಡ್ತಲೇ ಬರ್ತಾ ಇದೆ ಸ್ಪಂದನ ವಾಹಿನಿಯ. ಹಾಗೇನೆ ಇವತ್ತು ಕೂಡ ಕಾಪು ವಿಚಾರದ ಬಗ್ಗೆನೂ ಕೂಡ, ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದೀಗ ನಾವು ಕಾಪು ಪ್ರದೇಶದ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಣ್ತಾ ಇರುವಂತದ್ದು, ಯಾವೆಲ್ಲ ಸಮಸ್ಯೆಗಳಿಗೆ ಕಾರಣಭೂತ ಆಗಿದೆ ಅನ್ನುವಂಥದ್ದು ರಾಷ್ಟ್ರೀಯ ಹೆದ್ದಾರಿ. ಇದೀಗ ಆ ವಿಜುವಲ್ ಅನ್ನು ನೋಡಿಕೊಂಡು ಮತ್ತಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ಲಿಕ್ಕಿದೆ. ನಮ್ಮ ಜೊತೆ ವಿಶೇಷವಾಗಿ ಆ ಹೆದ್ದಾರಿ ವಿಚಾರದಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ಕೂಡ ಅದಕ್ಕೆ ಬೇಕಾದಂತ ದಾಖಲೆಯನ್ನು ತೆಗೆದುಕೊಂಡು ಬಹಳಷ್ಟು ಹೋರಾಟಗಳನ್ನು ಕೂಡ ಮಾಡಿದವರು ಇದ್ದಾರೆ. ಅವರನ್ನು ಕೂಡ ಪರಿಚಯ ಮಾಡ್ತೀನಿ. ಅದಕ್ಕಿಂತ ಮೊದಲು ಕಾಪಿನ ಪರಿಸ್ಥಿತಿ ಹೇಗಿದೆ, ಅಲ್ಲಿಯ ಯಾವ ರೀತಿಯ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸಮಸ್ಯೆಗಳು ಕಾಣ್ತಾ ಇದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ಹೆದ್ದಾರಿ ಕಾಪುವಿನಲ್ಲಿ ನೋಡುವಂತ ಒಂದು ವಿಚಾರವನ್ನು ಗಮನಿಸಬಹುದಾದ್ರೆ, ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿ ಈಗ ನಾವು ಗಮನಿಸಬಹುದು, ದ್ವಿಚಕ್ರ ವಾಹನಗಾರರೊಬ್ಬರು ಮಧ್ಯದಲ್ಲೇ ನಿಲ್ತಾರೆ. ಅಂದ್ರೆ ಅಲ್ಲಿ ಒಂದು ಗಮನಿಸಬೇಕು, ಅತಿಯಾದಂತ ವೇಗ ಅಂದ್ರೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ವಾಹನಗಳು ಈ ನವಯುಗ ರಸ್ತೆ ಏನೋ ನಿರ್ಮಾಣ ಮಾಡಿದೆ ಅದರಲ್ಲಿ ಹಾದು ಹೋಗ್ಬೇಕು. ಆ ಸಂದರ್ಭಗಳಲ್ಲಿ ಏನೂ ಬೇಕಾದ್ರೂ ಹಾಕ್ಬೋದು, ಅಥವಾ ಅಲ್ಲಿ ರಸ್ತೆ ದಾಟುವಂತ ಪಾದಾಚಾರಿಗಳು ಕೂಡ ಹಾಗೇನೆ ಒಂದು ತನ್ನ ಜೀವದ ಹಂಗನ್ನು ತೆಗೆದುಕೊಂಡು ಎಲ್ಲಾದ್ರೂ ಆ ಒಂದು ರಸ್ತೆಯನ್ನು ದಾಟುವಂತ ಪರಿಸ್ಥಿತಿ ಇದೆ. ಎರಡನೇದಾಗಿ ಇಲ್ಲಿ ಗಮನಿಸುವಂತ ಅಂಶ ಏನಂದ್ರೆ, ಈಗಾಗಲೇ ಟ್ರಕ್ ಒಂದು ಅಥವಾ ಲಾರಿ ಅಲ್ಲಿ ಹರಿದ ಆಚೆ ಬದಿಗೆ ಹಾದು ಹೋಗುವಂತ ದೃಶ್ಯಾವಳಿಯನ್ನು ಕೂಡ ನಾವು ನೋಡ್ತಾ ಇದ್ವಿ, ದೃಶ್ಯವನ್ನು ನೋಡ್ತಾ ಇದ್ವಿ. ಹಾಗೇನೆ ಅಲ್ಲಿ ಗಮನಿಸಬೇಕು, ಅದರ ಎದುರಲ್ಲೇ ವಾಹನ, ಸಣ್ಣ ಪುಟ್ಟ ವಾಹನಗಳು, ರಿಕ್ಷಾ ಆಗಿರ್ಬೋದು ಅಥವಾ ಕಾರುಗಳಾಗಿರ್ಬೋದು, ಎದುರಲ್ಲೇ ಇರತ್ತೆ. ಅದು ಸ್ಪೀಡನ್ನು ಬ್ರೇಕ್ ಮಾಡುತ್ತೆ. ಅಂದ್ರೆ 100ರ ಸ್ಪೀಡಲ್ಲಿ ಅಲ್ಲಿ ಹಾದು ಹೋಗುವಂತ ವಾಹನಗಾರರಿಗೆ ಅಥವಾ ಅಲ್ಲಿ ಯಾವುದೇ ಸಿಗ್ನಲ್ ಕೂಡ ಅಳವಡಿಕೆ ಮಾಡಲಿಲ್ಲ ಆ ಪ್ಲೇಸ್ ಅಲ್ಲೇ. ಆದ್ರೂ ಕೂಡ ಅಲ್ಲಿ ರಸ್ತೆಯ ಮಧ್ಯದಲ್ಲಿ ನಿಲ್ಲುವಂತ ಪ್ರಮೇಯ ಕೂಡ ಬರುತ್ತೆ. ಎಲ್ಲೂ ಕೂಡ ತಂಗುದಾಣ ಇಲ್ಲ, ಬಸ್ ನಿಂತಲ್ಲೇ ಸ್ಟಾಪ್, ಅಲ್ಲಿಂದಲೇ ಒಂದು ಜನರನ್ನು, ಪ್ರಯಾಣಿಕರನ್ನು ಅಲ್ಲಿಂದ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಂದ್ರೆ ಡೇಂಜರ್ ಝೋನ್ ಅನ್ನುವಂಥದ್ದು ಕಾಪು ಕೃತಕವಾಗಿ ಮಾಡಿರುವಂಥದ್ದು. ಇದು ಯಾವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಆಲೋಚನೆ ಅಥವಾ ಹಿಂದಿನ ಆಲೋಚನೆಯಿಂದ ಇಂಥ ಒಂದು ಪ್ರಮೇಯ ಆಗಿದೆ ಅನ್ನುವಂಥದ್ದು ಬಹಳಷ್ಟು ಜನರು ಕೂಡ ದೂರ್ತಾ ಇದ್ದಾರೆ. ಈ ತರ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡಬೇಕು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆಗುವಂತ ಸಮಸ್ಯೆಗಳಿಗೆ ಯಾರು ಹೊಣೆ, ಯಾಕೋಸ್ಕರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಇದೆಲ್ಲ ವಿಚಾರಗಳು ಕೂಡ ಮಾತಾಡ್ಲಿಕ್ಕೆ ನಮ್ಮ ಜೊತೆ ವಿಶೇಷವಾಗಿ ಹರಿಕೃಷ್ಣ ಕುಲಾಯ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಹೆದ್ದಾರಿಯ ಬಹಳಷ್ಟು ಹೋರಾಟಗಾರರು, ಇದರ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಬಹಳಷ್ಟು ಮಾಹಿತಿಯನ್ನು ಕಳೆ ಹಾಕಿಕೊಂಡು ಬಹಳಷ್ಟು ಸಮಯದಿಂದ ಕೂಡ ಹೋರಾಟ ನಡೆಸ್ತಾ ಇದ್ದಾರೆ, ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಬಹಳಷ್ಟು ಹಿಂದಿನಿಂದಲೂ ಕೂಡ ಹೋರಾಟಗಳನ್ನು ಮಾಡ್ತಲೇ ಬರ್ತಾ ಇದ್ದೀರಿ ತಾವು. ಅಂದ್ರೆ ನಾವು ಗಮನಿಸಬಹುದು, ನೀವು ಹೇಳಿದ್ರಿ ತಾವು ಕೂಡ ಹುಟ್ಟದಿರುವಂತ ಸಂದರ್ಭಗಳಲ್ಲಿ ಈ ಒಂದು ಯೋಜನೆ, ಒಂದು ಪ್ಲಾನಿಂಗ್ ನಡೀತಾ ಇತ್ತು ಅನ್ನುವಂಥದ್ದು. ಅಂತ ಪ್ಲಾನ್ ಯಾವ ರೀತಿಯಲ್ಲಿ ಇತ್ತು ಸರ್ ಆ ಸಂದರ್ಭಗಳಲ್ಲಿ? ಅಂದ್ರೆ ಮುಂಚೆ ಇಲ್ಲಿ ಒಂದು ಮಾರ್ಗ ಇತ್ತಷ್ಟೇ. ಅದನ್ನ ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡುವ ಸಲುವಾಗಿ ರಸ್ತೆಯನ್ನ ಎಕ್ವೈರ್ ಮಾಡಿ ಸುಮಾರು 50 ಮೀಟರ್ ಅಷ್ಟು ಅಗಲಕ್ಕೆ ಇಟ್ಕೊಂಡಿದ್ರು. 50 ಕಿಲೋಮೀಟರ್ ಅಥವಾ 50 ಮೀಟರ್ ಅಷ್ಟು ಅಗಲಕ್ಕೆ ರಸ್ತೆಯನ್ನ ಅಗಲ ಮಾಡುವ ಆಲೋಚನೆಯಲ್ಲಿ ಜಾಗವನ್ನು ಎಕ್ವೈರ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಸುಮಾರು 1965 ಹಾಗೆ ಇರಬಹುದು. ಆ ಸಂದರ್ಭಗಳಲ್ಲಿ ಅಷ್ಟು ಎಕ್ವೈರ್ ಮಾಡಿ ಇಟ್ಟಿದ್ರು. ಆಮೇಲೆ ಈಚಿನವರೆಗೆ ಅಂದ್ರೆ 2005ರವರೆಗೂ ಅದನ್ನ ಮುಟ್ಟದೆ ಹಾಗೆ ಇದ್ದ ಒಂದು ಸಣ್ಣ ರಸ್ತೆಯನ್ನ 2 ಲಾರಿ ಹೋಗುವ ಹಾಗೆ ಅಥವಾ ಒಂದು 3 ಲಾರಿ ಹೋಗುವ ಅಷ್ಟರ ಮಟ್ಟಿಗೆ ಅಗಲ ಮಾಡ್ತಾ ಹೋಗಿದ್ದಾರೆ ಅಷ್ಟೇ. ಸೊ 2005ರ ತನಕ ಇದು ಹೀಗೆ ಇತ್ತು ಇಲ್ಲಿ. ಹೌದು. ಈ ನಡುವೆ ನಾನೀಗ ಮಾತಾಡ್ತಾ ಇರೋದು ಮಂಗಳೂರು ಮತ್ತೆ ಸುರತ್ಕಲ್ಲು ಈ ಏರಿಯಾದಲ್ಲಿ. ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಇತ್ತು. ಪಣಂಬೂರು, ಸುರತ್ಕಲ್ಲು ಇವೆಲ್ಲ ಗ್ರಾಮ ಪಂಚಾಯತ್ ಏರಿಯಾದಲ್ಲಿ ಇತ್ತು. ಆವಾಗ ಗ್ರಾಮ ಪಂಚಾಯತ್ನವರು ರಸ್ತೆಯ ಬದಿಯಲ್ಲಿ ಮಳೆ ನೀರು ಹರಿಲಿಕ್ಕೆ ಅಂತ ಹೇಳಿ ಕಲ್ಲು ಕಟ್ಟಿ ಚಂದ ಮಾಡಿ ತೋಡನ್ನೆಲ್ಲ ಇಟ್ಕೊಂಡಿದ್ರು. ಆದ್ರೆ ನಂತರ ಈಗ 2005 ಹೀಗೆ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತ ಹೇಳಿಕೊಂಡು ಬಂದು, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವರು ಮಂಗಳೂರಿನಲ್ಲಿ ಬಿಸಿ ರೋಡ್ ನಿಂದ
ಸುರತ್ಕಲ್ ತನಕ ಅಂದ್ರೆ NITK ತನಕ ರಸ್ತೆಯನ್ನ ಅಗಲ ಮಾಡ್ತಾ ಇದ್ದೇವೆ, ಪೋರ್ಟ್ ಕನೆಕ್ಟಿವಿಟಿ ಅಂತ ಹೇಳ್ಕೊಂಡು ಪ್ರಾರಂಭ ಮಾಡಿದ್ರು. ಈಗ ಇವ್ರು ಏನ್ ಮಾಡಿದ್ದಾರೆ, ಇವ್ರದ್ದು ಪ್ಲಾನ್ ಬಂದು 17 ಮೀಟರ್ ಅಂದ್ರೆ ಪ್ಲಸ್ ನಡುವಿನಲ್ಲಿ 1 ಮೀಟರ್ 35 ಮೀಟರ್ನ ರಸ್ತೆ ಮಾಡ್ತಾರೆ ಹಾಗೆ ತಕೊಂಡು ಬಂದ್ರು. ಆದ್ರೆ ಇಲ್ಲಿ ಎಕ್ವೈರ್ ಮಾಡಿದ್ದು 50 ಮೀಟರ್ ಇತ್ತಲ್ವಾ, ಈಗ ಏನ್ ಮಾಡಿದ್ರು, ರಸ್ತೆ ಬದಿಯಲ್ಲಿ ಇದ್ದ ಗಿಡ ಮರ ಎಲ್ಲವನ್ನೂ ಕಿತ್ಕೊಂಡು ಹೋದ್ರು. ಈಗ ಮೋರಿ ಗ್ರಾಮ ಪಂಚಾಯತ್ನವ್ರು ಕಟ್ಟಿದ್ದ ಮೋರಿ ಕಲ್ಲುಗಳನ್ನು ಸಹ ಹೊತ್ಕೊಂಡು ಹೋದ್ರು. ಎಲ್ಲವನ್ನು ಹೊತ್ಕೊಂಡು ಹೋಗ್ಬಿಟ್ರು. ಈಗ ಏನಾಯ್ತು, ನಂತರ 35 ಮೀಟರ್ಗೆ ಮಾತ್ರ ಬಂದ್ರು. ಇಲ್ಲಿ ನಡುವಿನ ಜಾಗವನ್ನು ಹಾಗೆ ಬಿಟ್ಟು ಹೋದ್ರು. ಅವ್ರಿಗೆ ಆ ಮರ ಮುಟ್ಟುವ ಅವಶ್ಯಕತೆ ಇರ್ಲಿಲ್ಲ. ಇವ್ರದ್ದು ಪ್ಲಾನ್ 35 ಮೀಟರ್ ಇದ್ರೆ ಅಲ್ಲಿ ತನಕ ಹೋಗುವ ಅವಶ್ಯಕತೆ ಇರ್ಲಿಲ್ಲ. ಹೋದ್ಮೇಲೆ ಹಾಗೆ ಬಿಟ್ಬಿಟ್ರು. ಆಯ್ತು, ಮುಂದೆ ಮೋರಿ ಮಾಡ್ತೇವೆ ಅಂತ ಹೇಳ್ಕೊಂಡು ಮಾಡಿದಾರ ಅಂತ ತಿಳ್ಕೊಳ್ಳುವ, ಆದ್ರೆ ಮೋರಿಯನ್ನೇ ಮಾಡ್ಲಿಲ್ಲ, ಹಾಗೆ ಬಿಟ್ಬಿಟ್ರು. ಒಳಚರಂಡಿ ಎಲ್ಲ ಹೌದು, ಅದನ್ನ ರಸ್ತೆ ಮಳೆಗಾಲಕ್ಕೆ ಆಗಿ ಮಾಡ್ಲೇಬೇಕಾಗಿತ್ತು, ಮಾಡಿಲ್ಲ. ಎಸ್, ಅದು ಒಂದು ಪ್ಲಾನ್ ಆಗಿತ್ತು. ಈಗ ನೀವು ಹೇಳಿದ ಪೋರ್ಟ್ ರೋಡ್ ಅನ್ನು ಡೆವಲಪ್ಮೆಂಟ್ ಮಾಡುವಂತ ಒಂದು ದೃಷ್ಟಿ ಆದ್ರೆ, ಅದ ನಂತರ NITK ನಂತರ ಒಂದು ಕನ್ಸ್ಟ್ರಕ್ಷನ್ ಆಗುತ್ತೆ ಅಥವಾ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗುತ್ತೆ. ಅದು ಯಾವ ಪ್ಲಾನ್ ಅಲ್ಲಿ ಆಗುತ್ತೆ ಸರ್? ಅದು ನವಯುಗ ಕಂಪನಿಯವರಿಗೆ ಸಿಕ್ಕಿರುವಂತದ್ದು. ಅದು ತಲಪಾಡಿಯಿಂದ ಕುಂದಾಪುರ ಅಲ್ಲಿ ತನಕಕ್ಕೆ ಒಂದು 4 ಲೇನ್ ಅಂತ ಹೇಳ್ಕೊಂಡು ಪ್ರಾರಂಭ ಮಾಡಿದ್ರು. ಇದರ ನಂತರ ಈ ಒಂದು ಪ್ಲಾನ್ ಇದಾದ ನಂತರಕ್ಕೆ ಇಂಪ್ಲಿಮೆಂಟ್ ಅದು ನಮ್ಮ ತಲಪಾಡಿಯಿಂದ ನಂತೂರು ತನಕಕ್ಕೆ ಬಂದ್ರು. ಆ ನಂತರ KREC NITK ಅಂತ ಹೇಳಿತ್ತಲ್ಲ, ಅಲ್ಲಿಂದ ಮುಂದಕ್ಕೆ ಕುಂದಾಪುರ ತನಕಕ್ಕೆ 4 ರಸ್ತೆ ಮಾಡುವ ವಿಧಾನ. ಈಗ ಇಲ್ಲಿ BC ರೋಡ್ ನಿಂದ ನಂತೂರಾಗಿ NITK ತನಕ ಇನ್ನೊಂದು ಕಂಪನಿಯವರಿಗೆ ಆಗ್ಲೇ ಕೊಟ್ಟಾಗಿತ್ತು. ಆದ ಕಾರಣ ಇದನ್ನ ತಲಪಾಡಿಯಿಂದ ಕುಂದಾಪುರ ತನಕದನ್ನ ಇನ್ನೊಂದು ಕಂಪನಿಯವರು ತಗೊಂಡಿದ್ದಾರೆ. ಎಸ್, ಈಗಾಗಲೇ ನಾವು ಗಮನಿಸಬಹುದು, ತಾವು ಹೇಳ್ತಾ ಇದ್ರಿ ಈ ಒಂದು ಮಂಗಳೂರು ಪ್ರದೇಶದಲ್ಲಿ 80 ಕಿಲೋಮೀಟರ್ ಸ್ಪೀಡ್ ಅಲ್ಲೇ ಹೋಗ್ಬೇಕು ಆ ರಸ್ತೆಯಲ್ಲಿ ಅನ್ನೋದು ಅಂತ ಸ್ಥಿತಿ ಇದೆಯಾ ಸರ್? ಈಗ ಕಾಮಗಾರಿ ಆಗಿದೆ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಖಂಡಿತವಾಗಿಯೂ 80 ಕಿಲೋಮೀಟರ್ನ ಪ್ಲಾನ್ ಅಲ್ಲಿ ಇದ್ರು ಇವರು, 80 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿ. ಆದ್ರೆ ಅಷ್ಟು ಹೋದ್ರೆ ಈ ರಸ್ತೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಇಲ್ವೇ ಇಲ್ಲ. ಇಲ್ಲಿ ಇವರಿಗೆ ಹೆಚ್ಚಿನ ಅಂಶ ನಾನು ತಿಳ್ಕೊಳ್ತೇನೆ, ಇವರು ದೆಹಲಿಯಲ್ಲೇ ಕೂತ್ಕೊಂಡಿತ್ತು ಅಥವಾ ಯಾವ್ದೋ ಒಂದು ರೂಮಿನಲ್ಲಿ ಕೂತ್ಕೊಂಡೆ ಪ್ಲಾನ್ ಮಾಡಿರ್ಬೇಕು. ಇಲ್ಲಿಯ ಗ್ರೌಂಡ್ ಸಿಚುವೇಶನ್ ಅಂತ ಹೇಳುವಂತದನ್ನ ತಿಳ್ಕೊಳ್ಳೇ ಇಲ್ಲ. ಇದು ಹೈಲಿ ಡೆನ್ಸ್ ಏನಂತ ಹೇಳಿದ್ರೆ, ಇಲ್ಲಿ ಫುಲ್ ಮನೆಗಳು ಆಚೆ ಈಚೆ, ಮತ್ತೆ ನಮಗೆ ಹೆದ್ದಾರಿ ಒಂದೇ ಜೀವನಾಳ. ಮಂಗಳೂರಿನಿಂದ ಉಡುಪಿ ತನಕಕ್ಕೆ ಎಲ್ಲರೂ ಹೋಗ್ಬೇಕು. ಮಂಗಳೂರು ಬರ್ಬೇಕಾದ್ರೆ ಈ ಹೆದ್ದಾರಿಯಿಂದ ಹೊರತು ಬೇರೆ ರಸ್ತೆ ಇಲ್ಲ. ಅಷ್ಟೊತ್ತಿಗೆ ಇವರು ಹೆದ್ದಾರಿಯನ್ನ 80 ಕಿಲೋಮೀಟರ್ ಇರುವಾಗ ಇಲ್ಲಿ ಇಷ್ಟು ಮನೆಗಳಿರುತ್ತೆ, ಅವರು ಎಷ್ಟು ಜನ ಎಷ್ಟು ದಿನ ಹೇಗೆ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಬೇಕಾಗಿತ್ತು. ಅದನ್ನೇನು ತಿಳ್ಕೊಳ್ಳದೆ 80 ಕಿಲೋಮೀಟರ್ನ ರಸ್ತೆ ಮಾಡಿಬಿಡ್ತೀನಿ, 4 ರೋಡ್ ಅಲ್ಲಿ ಹೋಗ್ಲಿಕ್ಕೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಅಡ್ಡ ರಸ್ತೆಗಳು ಸಿಕ್ಕಾಪಟ್ಟೆ ಇದ್ದಾವೆ, ಪಕ್ಕದಲ್ಲಿ ಮನೆಗಳಿದ್ದಾವೆ. ಇಲ್ಲಿಂದ ಎಲ್ಲರೂ ರಸ್ತೆಗೆ ಬರ್ತಾರೆ, ನೀವು ರಸ್ತೆಗೆ ಬರಬಾರ್ದು ಅಂತ ಹೇಳ್ತಾರೆ. ರಸ್ತೆಗೆ ಬರದೇ ಇದ್ರೆ ಮನೆಯವರು ಎಲ್ಲಿಗೆ ಹೋಗುದು, ಎಲ್ಲಿಗೆ? ಅದೊಂದು ಸಮಸ್ಯೆ. ಈಗ ಅಡ್ಡ ರಸ್ತೆಯಿಂದ ಬರುವಾಗ ಅದಕ್ಕೆ ಬೇಕಾದ ಪ್ಲಾನೇ ಮಾಡ್ಲಿಲ್ಲ, ಅದನ್ನ ನೇರವಾಗಿ ಈ ಮೇನ್ ರೋಡಿಗೆ ಕನೆಕ್ಟ್ ಕೊಟ್ಬಿಟ್ರು. ಅವನಿಗೆ ಒಂದು ಕಾರ್ ಆದ್ರೆ ಸುಮಾರು ಎಷ್ಟು ಫೀಟ್ ಇರ್ಬೋದು, 8 ಫೀಟ್ ಇರ್ಬೋದು. ಅವನಿಗೆ ಏನ್ ಮಾಡ್ತಾರೆ, ಅಡ್ಡ ರಸ್ತೆಯಿಂದ ಈ ದೊಡ್ಡ ರಸ್ತೆಗೆ ಬರುವಾಗ ಒಂದ್ ಚೂರಾದ್ರೂ ಅಗಲ ಕೊಡ್ಬೇಕಿತ್ತು, ಅದನ್ನ ಕೊಡ್ಲಿಲ್ಲ. ಅವರು ಸಣ್ಣಗೆ ಇಟ್ಬಿಟ್ರು. ಅವನು ಹೀಗೆ ಫುಲ್ ಬರ್ಬೇಕು, ಈ ರೋಡಿಗೆ ಫುಲ್ ಬಂದ ಮೇಲೆ ಟರ್ನ್ ತೆಗಿಲಿಕ್ಕೆ ಆಗ್ತದೆ, ಇಲ್ಲದ್ರೆ ಅವನದು ಹಿಂಬದಿ ಚಕ್ರ ನೆಲಕ್ಕೆ ಹೋಗ್ತದೆ, ಅಲ್ಲಿ ಹೊಂಡ ಇದೆ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಫುಲ್ ಬರ್ತಾನೆ. ನಿಜವಾಗಿ ಏನ್ ಮಾಡ್ಬೋದು, ಇವರು ಇದು 4 ಲೈನ್ ಮಾಡಿದ್ದಾರೆ, ಅದ್ರಲ್ಲಿ ಈಗ ನಾವು 2 ಲೈನಿಗೆ ಬರುವ. ಸೊ 2 ಲೇನ್ ಅಲ್ಲಿ ಇದೊಂದು 3ನೇ ಲೈನ್ ಅಲ್ಲಿ ಇವನನ್ನು ಅಡ್ಡದಲ್ಲಿ ತಕೊಂಡು ಹೋಗಿ ಮುಂದಕ್ಕೆ ಅಲ್ಲಿ ಜಾಯಿನ್ ಮಾಡಿಸ್ಬೇಕು. ಆವಾಗ ಇವರ ಪ್ಲಾನ್ ಕರೆಕ್ಟ್, 80 ಕಿಲೋಮೀಟರ್ ಸ್ಪೀಡ್. ಇದು ಹಾಗೆ ಮಾಡ್ಲೇ ಇಲ್ಲ. ನಮ್ಮ ಕುಳಾಯಿಯಲ್ಲಿ ಶೆಟ್ಟಿ ಐಸ್ ಕ್ರೀಮ್ ಅಂತ ಹೇಳಿದೆ, ಅಲ್ಲಿ ಮೇಲ್ಗಡೆಯಿಂದ ಬರ್ತಾ ಇದ್ದಾರೆ ಎಲ್ಲರೂ, ಸೈಕಲ್ ಅಲ್ಲಿ ಬರ್ತಾರೆ. ಅವನು ಸೀದಾ ಬರ್ತಾನೆ, ಮೈನ್ ರೋಡಿಗೆ ಜಾಯಿನ್ ಆಗ್ತಾನೆ, ಅಲ್ಲೇ ಸಿಟಿ ಬಸ್ ಬಂದು ನಿಲ್ತದೆ. ಆ ಕಡೆಯಿಂದ ಈಗ ಬ್ಯಾರಿಕೇಡ್ ಎಲ್ಲ ಹಾಕೊಂಡಿದ್ದಾರೆ, ಅದ್ರ ಎಡೆಯಲ್ಲಿ ಪುನಃ ರಾಂಗ್ ಸೈಡ್ ನಲ್ಲಿ ಬರುವವರು ಇರ್ತಾರೆ. ತಾವು ಮತ್ತೊಂದು ಗಮನಿಸಬೇಕು, ಯಾಕಂದ್ರೆ ನಾವು ಯುಗೋ ಕನ್ಸ್ಟ್ರಕ್ಷನ್ ಒಂದು ಆ ಭಾಗಕ್ಕೆ ನಾವು ಗಮನಿಸೋದಾದ್ರೆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಒಂದು ನಾಮಫಲಕ ಅಲ್ಲಲ್ಲೇ ಇರುತ್ತೆ, ಕೆಲವು ಕಡೆಯಲ್ಲಿ ಇದೆ. ಆ ಕಡೆಯಲ್ಲಿ ಕೂಡ ಹೋಗ್ಲಿಕ್ಕೆ ಸಾಧ್ಯತೆ, ಇಲ್ಲಿ 80 ಕಿಲೋಮೀಟರ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಈ ಕಡೆ, ಅಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲಿ ಮಾಡಿರೋದು ಇರ್ಕಾನ್ ಕಂಪನಿಯ ಕೆಲಸ. ಇಲ್ಲಿಯ ಕೆಲಸಕ್ಕೆ ಕಂಪೇರ್ ಮಾಡಿದ್ರೆ ನವಯುಗ ಕಂಪನಿಯವನ ಕೆಲಸ ತುಂಬಾ ಮಟ್ಟಿಗೆ ಒಳ್ಳೆಯಬೇಕು. 100 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗ್ತದೆ, ಪ್ರೊವೈಡೆಡ್ ಕೆಲವು ಕಡೆಗಳಲ್ಲಿ ಮಾತ್ರ ಅಂತ ಹೇಳಿದ್ರೆ. ಹೆಜಮಾಡಿ ಅಂತ ಹೇಳಿ ಈಗ ಟೋಲ್ ಕಟ್ಟಿ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಉಡುಪಿಯಿಂದ ಬರುವವರು ಹೆಜಮಾಡಿ ಒಳಗೆ ಹೋಗ್ಬೇಕು, ಅಥವಾ ಈ ಟೋಲ್ ಅನ್ನು ತಪ್ಪಿಸ್ಲಿಕ್ಕೆ ಒಳಗೆ ಹೋಗ್ತಾರೋ ಏನೋ. ಅಲ್ಲಿ ಒಂದು ಜಾಗ ಇಟ್ಟಿದ್ದಾರೆ, ಮುಂದೆಯಿಂದ ಯು ಟರ್ನ್ ಕೊಟ್ಟಿದ್ದಾರೆ, ಅಲ್ಲಿ ಅವರೆಲ್ಲ ಈಚೆ ಬರ್ತಾರೆ.
ಅಂದ್ರೆ ಪಶ್ಚಿಮ ಬದಿಗೆ ಬಂದು ರಸ್ತೆಯ ಫುಲ್ Wrong ಸೈಡ್ ನಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಇವ ಇಲ್ಲಿ 100 ಕಿಲೋಮೀಟರ್ ಬೋರ್ಡ್ ನೋಡಿದಾನೆ, 100 ಕಿಲೋಮೀಟರ್ ನಲ್ಲಿ ಬರ್ತಾನೆ. 100 ಕಿಲೋಮೀಟರ್ ಬೋರ್ಡ್ ಇದ್ದ ಕಾರಣ ಅವನ ವಾಹನ ಸಹ 110, 120 ಇರ್ತದೆ. 2 ಲೇನ್ ಇದೆ, ಪ್ಲಸ್ ಒಂದ್ ಸ್ವಲ್ಪ ಜಾಗ ಇದೆ. 3 ಲೇನ್ ಅಲ್ಲಿ ಅವ್ರು ಬರ್ತಾ ಇರ್ತಾರೆ, 3 ಜನ ಓವರ್ಟೇಕ್ ಮಾಡಿಕೊಂಡು ಅಥವಾ ಫುಲ್ ಸ್ಪೀಡ್ ನಲ್ಲಿ ಬರುವಾಗ ಇವನು ಇಲ್ಲಿ ರಾಂಗ್ ಸೈಡ್ ನಲ್ಲಿ ಮುಂದಕ್ಕೆ ಬರ್ತಾನೆ, ಎದುರಿನಿಂದ ಬರ್ತಾನೆ. ಪುನಃ ಇವನು ಹೆಡ್ಲೈಟ್ ಹಾಕ್ತಾನೆ, ಅಥವಾ ಇವನು 60ರಲ್ಲಿ 80ರಲ್ಲಿ ಇರ್ತಾನೆ. ಆ ಕಡೆಯಿಂದ ಆಚೆಯಿಂದ ಹಳ್ಳ ಇದೆ, ಮಳೆ ಬರುವಾಗ ನೀರಿದೆ, ಅದಕ್ಕೆ ನೀರಿಗೆ ಹೋಗ್ಲಿಕ್ಕೆ ಅವನು ತಯಾರಿಲ್ಲ, ಅವನು ರಸ್ತೆಯಲ್ಲೇ ಇರ್ತಾನೆ. ಹಾಗಾಗಿ ಇಲ್ಲಿ ಟೋಲ್ ಕಟ್ಟಿ ನಾವು 50 ರೂಪಾಯಿ ಹೋಗಿ ಬರೋದಕ್ಕೆ ಅಂತ ಹೇಳಿ ತಗೊಳ್ತಾರೆ ಉಡುಪಿ ಹೆಜಮಾಡಿಯಲ್ಲಿ. ಅಲ್ಲಿ ಟೋಲ್ ಕಟ್ಟಿದ ಮೇಲೆ ನಾವು ಅಲ್ಲಿಂದ 100 ಕಿಲೋಮೀಟರ್ ಅಲ್ಲಿ ಬರುವಾಗ ಇವನನ್ನ ನಾವು ಯಾಕೆ ಫೇಸ್ ಮಾಡ್ಬೇಕು? ಈ ಹೆದ್ದಾರಿ ಇಲಾಖೆಯವರು ಅದನ್ನು ಸರಿ ಮಾಡಿಸ್ಬೇಕಲ್ಲ. ಇವ್ರು ಇಲ್ಲಿ ಬಿಡ್ತಾರಾದ್ರೆ ಅವನಿಗೆ ಅಂತೇಳಿ ಇನ್ನೊಂದು ಟ್ರ್ಯಾಕ್ ಮಾಡ್ಲಿ ಆಚೆಂದ ಹೆಜಮಾಡಿ, ಇಲ್ಲಿ ಟರ್ನ್ ತಕೊಂಡು ಅವ್ರು ಬರ್ಲಿ, ನಾವು ಅವರನ್ನು ಯೂ ಟರ್ನ್ ಹಾಕೊಂಡು ಬನ್ನಿ ಮುಲ್ಕಿ ತನಕ ಹೋಗೋದು ಬೇಡ, ಹಾಗೆ ಬೇಡ. ಇವ್ರು ಬಿಡಿ, ಅಲ್ಲಿ ಆಚೆಯಿಂದ ಜಾಗ ಉಂಟು, ಅಲ್ಲಿ ರಸ್ತೆಯಲ್ಲಿ ಬೇಕಾದಷ್ಟು ಜಾಗ 65ರಲ್ಲಿ ಎಕ್ವೈರ್ ಮಾಡಿ ಇಟ್ಕೊಂಡ ಜಾಗ ಬೇಕಾದಷ್ಟು ಇದೆ. ಅವಾಗ ಮಾಡ್ಲಿಕ್ಕೆ ಇವರಿಗೆ ಏನ್ ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಅವರಿಗೆ ಸಂಕಲ್ಪ ಇಲ್ಲ. ನಾನು ಜನರಿಗೆ ಇಲ್ಲಿ ಎಂತದ್ದು ಸೇವೆ ಮಾಡ್ಲಿಕ್ಕೆ ಬಂದಿದ್ದು, ಜನರಿಗೆ ಇಲ್ಲಿಂದ ನನ್ನಿಂದಾಗಿ ಮಾಡಿದ ಕೆಲಸ ಒಳ್ಳೇದಾಗ್ಬೇಕು ಅಂತ ಹೇಳುವ ಆ ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಮಾಡ್ಲಿಲ್ಲ ಅಂತ ಅನಿಸ್ತಾ ಇದೆ. ಒಂದಾಯ್ತು, ಹೆಜಮಾಡಿ ಟೋಲ್ ಪಾಸ್ ಆಯ್ತು. ಈಗ ಪಡುಬಿದ್ರಿಯ ಜಂಕ್ಷನ್ ಅನ್ನು ನಾವು ಗಮನಿಸೋದಾದ್ರೆ ಹೇಗೆ ಅನಿಸ್ತಾ ಇದೆ ಸರ್? ತಾವು ನೋಡ್ತಾ ಇರುವಂತ ಅಲ್ಲಿಯ ಪರಿಸ್ಥಿತಿ ಹೇಗಿದೆ, ಹೇಗೆ ಇರ್ಬೇಕಿತ್ತು ನಿಜವಾಗಿ? ಪಡುಬಿದ್ರಿಯಲ್ಲಿ ಅವರು ಈಗ ಇನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಮಾಡುವಾಗ ಇಷ್ಟೆಲ್ಲ ಅನುಭವ ಆದ ಕಾರಣ ಒಳ್ಳೇದಾಗಿ ಮಾಡ್ತಾರೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಸಮಸ್ಯೆಗಳಾಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಾಡಬಹುದು ಅಂತ ತಿಳ್ಕೊಳ್ತಾ ಇದ್ದೇನೆ. ನಾವು ಗಮನಿಸುವುದಾದ್ರೆ ಈಗಾಗಲೇ ನಾವು ಉಡುಪಿ ಭಾಗದಲ್ಲಿ ಹೋಗೋದಾದ್ರೆ ಹೆಚ್ಚು ಕಡ್ಬಾಡಿ ಮತ್ತೆ ಕಾಪು ಈ ಪ್ರದೇಶದಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ನಾವು ಇಷ್ಟು ಗಮನಿಸ್ತಾ ಹೋದ್ರೆ ಅಲ್ಲಿಂದ ಬಹಳಷ್ಟು ಈಗ ಮೊನ್ನೆ ದಿನಗಳಲ್ಲಿ ಬಾಲಕ ಆಗಿರ್ಬೋದು ಅಥವಾ ಬಾಲಕಿ ಆ ಸಂದರ್ಭದಲ್ಲಿ ಒಂದು ಹಸನುಗೆ ಇರುವಂತದ್ದು ಬಹಳಷ್ಟು ಸನ್ನಿವೇಶಗಳು ಕಡ್ಪಾಡಿ ಕಾಪು ಈ ಸನ್ನಿವೇಶದಲ್ಲಿ ಆಗತ್ತೆ. ಇಲ್ಲಿ ಆಗೋದಕ್ಕೆ ಏನ್ ಸಮಸ್ಯೆ, ಅಥವಾ ಏರಿರುವಂತ ಸಮಸ್ಯೆ ಆಗಿರುವಂತದ್ದು, ಅಥವಾ ಯಾವ ಸಮಸ್ಯೆ ಆಗಿರ್ಬೋದು ಸರ್ ಇದರಿಂದ? ಇಲ್ಲ, ಅಲ್ಲಿ ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ 100 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬರುವಾಗ ಜಂಕ್ಷನ್ ನಲ್ಲಿ ಅವ್ರು ಬೋರ್ಡ್ ಹಾಕಿ ರೆಡ್ಯೂಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ಸರ್ ನಾರ್ಮಲ್ ಆಗಿ ಏನಾಗಿದೆ, ವೆಹಿಕಲ್ ನವರು ಅದೇ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾರೆ, ಅದಕ್ಕೆ ಟ್ರಾಫಿಕ್ ನವರು ಬ್ಯಾರಿಕೇಡ್ ಹಾಕಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ದೊಡ್ಡ ಜಂಕ್ಷನ್ ಆಗಿದ ಕಾರಣ ಕಡ್ಪಾಡಿ ಅಂತ ಹೇಳಿದ್ರೆ ಅದು ಅಲ್ಲಿಂದ ಶಂಕರಪುರ ಆಗಿ ಶಿರುವ ಹಾಗೆ ಹೋಗ್ತಾ ಇದೆ. ಅಲ್ಲಿ ತುಂಬಾ ಜನ ವೆಹಿಕಲ್ ತುಂಬಾ ಇದೆ. ಸೊ ಅಲ್ಲಿಗೆ ಇದು ಸಾಕಾಗುದಿಲ್ಲ, ಇವರ ವ್ಯವಸ್ಥೆ ಸಾಲುವುದಿಲ್ಲ. ನಿಜವಾಗಿ ಅಲ್ಲಿ ಯಾವ ಪ್ಲಾನ್ ಮಾಡ್ತಿದ್ರೆ ಸಕ್ಸಸ್ ಆಗ್ತಿತ್ತು, ಅಥವಾ ಅಂಡರ್ ಪಾಸ್ ಮಾಡ್ತಿದ್ರೆ ಪಾಸ್ ಆಗ್ತಿತ್ತು, ಅಥವಾ ಅಲ್ಲಿ ಅಂಡರ್ ಪಾಸ್ ಮಾಡಿದ್ರೆ ಸಾಕಾಗ್ತಿತ್ತು. ಯಾಕೆಂದ್ರೆ ಎರಡು ಅದು ಗುಡ್ಡೆ ಮೇಲೆ ಬಂದಿದೆ ಕಟ್ಪಾಡಿ ಜಂಕ್ಷನ್, ನಿಜವಾಗಿ ಹಾಗಾಗಿ ಅಲ್ಲಿ ಪಾಸ್ ಆಗ್ತದೆ. ಅಂಬಲ್ಪಾಡಿ ಕೂಡ ಅದೇ ತರ ಇದೆ. ಅಂಬಲ್ಪಾಡಿ ಇನ್ನೊಂದು ಜಂಕ್ಷನ್, ಅಲ್ಲಿ ಕರಾವಳಿ ಜಂಕ್ಷನ್ ನಲ್ಲಿ ಮಾಡ್ತಾ ಇದ್ದಾರೆ ಅದೇ ತರ. ಅದನ್ನ ಪೂರ ಆಗಿದೆ, ಆದ್ರೆ ಅಲ್ಲಿ ಇನ್ನು ಬಿಟ್ಟು ಕೊಟ್ಟಿಲ್ಲ. ಕರಾವಳಿ ಜಂಕ್ಷನ್ ನಲ್ಲಿ ಪೂರ ಆಗಿದೆ, ಆದ್ರೆ ಅದನ್ನ ಕೆಳಗಡೆಯಿಂದ ಹೋಗ್ಲಿಕ್ಕೆ ಅನುವು ಮಾಡಿ ಕೊಡ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದೊಂದು ಮಾತಾದ್ರೆ ಒಟ್ಟಾರೆ ಈ ಎಲ್ಲಾ ಪ್ರಕ್ರಿಯೆಗಳು ಅಥವಾ ಪ್ಲಾನ್ಗಳು ಈ ಹಿಂದೆ ಏನೋ ನೀಲನಕಾಶೆಗಳನ್ನು ನೋಡಿದಂತೆ ಇತ್ತ, ಅಥವಾ ಅದ ನಂತರ ಯಾವ ರೀತಿ ಬದಲಾವಣೆ ಆಯ್ತು ಸರ್? ಇದರಲ್ಲಿ ನಾನು ತಿಳ್ಕೊಂಡ ಹಾಗೆ ಒಂದು ದೊಡ್ಡ ಗೋಲ್ಮಾಲೆ ಇರಬಹುದು ಅಂತ ತಿಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಮತ್ತೆ ನಮ್ಮ ಊರಿಗೆ ಬರ್ತಾ ಇದ್ದೇನೆ, ಇಲ್ಲಿ ಪೋರ್ಟ್ ಟೌನ್ ಇದಕ್ಕೆ ಪೋರ್ಟ್ ಕನೆಕ್ಟಿವಿಟಿಗೆ ಅಂತ ಹೇಳಿಕೊಂಡು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿ ಅಂತ ಹೇಳಿಕೊಂಡು ಒಂದು ಪ್ರಾರಂಭ ಮಾಡಿದ್ದಾರೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಇದನ್ನ ಪ್ರಾರಂಭ ಮಾಡಿ ನ್ಯಾಷನಲ್ ಹೈವೇ ಅಥಾರಿಟಿಯವರು ಇವರಿಗೆ ಇದು ಕೊಡೋದು, ಏನು ಅಧಿಕಾರ ಕೊಡೋದು, ಏನು ಈ ರಸ್ತೆಯನ್ನ ಮಾಡ್ಲಿಕ್ಕೆ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ನವರು ಇರ್ತಾರೆ, ಚೇರ್ಮನ್. ಆ ನಂತರ NHAI ಇದು ಜನರಲ್ ಮ್ಯಾನೇಜರ್ಸ್. ಅದರಲ್ಲಿ NHAI ಇದು ಜನರಲ್ ಮ್ಯಾನೇಜರ್ ಇದ್ದು 49.99 ಹೀಗೆ ಶೇರ್ ಇರ್ತದೆ. ಇನ್ನ 5 ಜನ ಜನರಲ್ ಮ್ಯಾನೇಜರ್ಗಳು ಇರ್ತಾರೆ, ಅವ್ರದ್ದು 0.001 ಸ್ಪೀಕರ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು ಅಂತ ಹೀಗೆ ಈ ರೀತಿ ಇರ್ತದೆ. ಇವ್ರುಗಳಲ್ಲಿ 6 ಜನ ಜನರಲ್ ಮ್ಯಾನೇಜರ್ NHAI, ಇವರು ಈ ಕಂಪನಿಯದ್ದು ಡೈರೆಕ್ಟರ್ಸ್ಗಳು. ಇದು ಆಗಬಹುವ ಸಾಧ್ಯತೆ ಉಂಟಾ, ಈ ರೀತಿ ಆಗಬಹುದಾ ಅಂತ ಹೇಳಿಕೊಂಡು ನಾನು ಎನ್ಕ್ವೈರಿ ಮಾಡ್ತಾ ಇದ್ದೇನೆ. ಅದಕ್ಕೆ ನನಗೆ ಇನ್ನೂ ಸರಿಯಾದ ಮಾಹಿತಿಯನ್ನು ಯಾರು ಕೊಡ್ತಾ ಇಲ್ಲ. ಅದಕ್ಕೆ ರಿಪ್ಲೈ ಮಾಡಿದಾರಾ? ಇಲ್ಲ, ಯಾರು ಕೊಡುದಿಲ್ಲ. ನಾನು CBC ಅವರ ಹತ್ರನು ಕೇಳಿದ್ರೆ ಹೇಳ್ತಾರೆ ಹಾಗೆ ಮಾಡ್ಲಿಕ್ಕೆ ಇಲ್ಲ ಅಂತೇಳಿ. ಇನ್ನೊಬ್ರು ಹೇಳ್ತಾರೆ ಅಲ್ಲ, ಅದು ನಾವು ಇನ್ನೊಬ್ಬರ ಹತ್ರ ಮಾಡಿಸುದು, NHAIಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಇವ್ರ ಹತ್ರ ಮಾಡಿಸುದು, ಈ ಕಂಪನಿ ಯಾಕೆ ಮಾಡ್ಬೇಕು, ಕಂಪನಿಯಿಂದ ಮಾಡಿಸುದು ನಾವು ಅಂತೇಳಿ. ಕಂಪನಿದು ಡೈರೆಕ್ಟರ್ಗಳು ನಾವೇ.
ಕಂಪನಿಯ ಡೈರೆಕ್ಟರ್ಗಳು ನಾವೇ, ಒಂದು ಅಧಿಕಾರಿಗಳು ನಾವೇ ಅನ್ನುವಂತ ಈಗ ನಾವು ಇಲ್ಲಿ ಎಷ್ಟೂ ಜನ ಗೊಬ್ಬೆ ಹೊಡಿಲಿ, ಇಲ್ಲಿ ಯಾರು ಏನು ಸತ್ತು ಹೋಗ್ಲಿ, ಯಾರು ಏನ್ ಬೇಕಾದ್ರೆ ಆಗ್ಲಿ, ಇವ್ರು ಬಿದ್ದು ಹೋಗುದಿಲ್ಲ, ಇವ್ರಿಗೆ ಏನ್ ಆಗೋದಿಲ್ಲ. ಏನಾದ್ರೂ ನಾವು ಜೋರ ಗೊಬ್ಬೆ ಹೊಡೆದ್ರೆ, ನಾನು ಒಂದು ಈ ನಡುವೆ ಒಂದು ಜೋಕ್ ಹೇಳ್ತೇನೆ. ಒಂದ್ ದಿವಸ ಸಿಕ್ಕಾಪಟ್ಟೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಕೂತ್ಕೊಂಡವರಿಗೆ ತಲೆಬಿಸಿ ಆಗಿ ಹೋಯ್ತು. ನ್ಯಾಷನಲ್ ಹೈವೇ NH17 ಇದರಲ್ಲಿ ಬಹಳ ಸಮಸ್ಯೆ ಇದೆ. ಇದಕ್ಕೆ ಮುಂಚೆ ಹೆಸರು ಇದ್ದದ್ದು NH17. ಏನು ದಿನಾ ನಂಗೆ ಸಮಸ್ಯೆ ಬರ್ತಾ ಇದೆ, ಐ ವಾಂಟ್ ಟು ಸಾಲ್ವ್ ದಿಸ್ ಇಮಿಡಿಯೇಟ್ಲಿ ಅಂತ ಹೇಳ್ಕೊಂಡು ಒಬ್ರು ಹೇಳಿಬಿಟ್ರು. ಇದು ನಾನು ಜೋಕ್ ಹೇಳ್ತಾ ಇರೋದು. ಇಷ್ಟೊತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ, ಒಬ್ಬ ಪಿಯೋನ್ ಅಟೆಂಡರ್ ಒಬ್ಬ ಇದ್ದ. ಸಾರ್, ನೀವು ಅದಕ್ಕೆ ಏನು ತಲೆಬಿಸಿ ಮಾಡಬೇಡಿ ಸಾರ್, ಇದಕ್ಕೆ ನಾನು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿ ಕೊಡ್ತೀನಿ, ನೀವು ನನಗೇನು ಕೊಡ್ತೀರಿ, ನೀವು ಮಾಡಿಕೊಡು ಮಾರ, ನನಗೆ ಒಂದು ಸಲ ಮಾಡಿಕೊಡು, ಇದೊಂದು ದೊಡ್ಡ ಸಮಸ್ಯೆ ಆಗಿ ಹೋಗಿದೆ, ಮಾಡಿಕೊಡು ಅಂತೇಳಿ. ಸಾರ್, ಏನು ಮಾಡಬೇಡಿ ಸಾರ್, ಅದನ್ನು NH17 ತೆಗೆದು ಬಿಟ್ಟು NH66 ಮಾಡಿ, ಇಮಿಡಿಯೇಟ್ ಸಾಲ್ವ್ ಆಗ್ತದೆ ನೋಡಿ ಅಂತ. NH77 ನಾಳೆಯಿಂದ ನನಗೆ ಏನು ಕಂಪ್ಲೇಂಟ್ ಬರುವುದೇ ಇಲ್ಲ. ಈಗೆಲ್ಲ ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ದೇವೆ NH66 ಅಂತ. ಈ ರೀತಿಯ ಗೋಲ್ಮಾಲ್ಗಳು ಮಾಡಿದ್ರು. NH17 ಇದು ಸಮಸ್ಯೆ ಸಾಲ್ವ್ ಆಯ್ತು. ನಾವು ಎಷ್ಟೋ ಒಂದು 1000 ಜನ ಗೊಬ್ಬೆ ಹೊಡೆದದ್ದು ಒಂದೇ ದಿವಸಕ್ಕೆ ನಿಂತು ಹೋಗಿದೆ. ಈಗ ಯಾರು 17 ಬಗ್ಗೆ ಮಾತಾಡೋದಿಲ್ಲ, ಇನ್ನು NH66. ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ವೀಕ್ಷಕರು, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಕೂಡ ನಮ್ಮ ಜೊತೆ ಹೋರಾಟಗಾರರಾದಂಥ ಹರಿಕೃಷ್ಣ ಅವರು ಹೇಳ್ತಾ ಇದ್ರು. ರಾಷ್ಟ್ರೀಯ ಹೆದ್ದಾರಿ ಹೇಗಿತ್ತು, ಮೊದಲಿನ ಪ್ಲಾನ್ ಹೇಗಿತ್ತು, ತದನಂತರ ಏನು ಬದಲಾವಣೆ ಆಯಿತು, ಅಥವಾ ರಾಷ್ಟ್ರೀಯ ಹೆದ್ದಾರಿಯ ಒಂದು ಸ್ಪೀಡ್ ಲೆವೆಲ್ಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇದೆಯಾ, ಆ ಒಂದು ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಎಲ್ಲಿ ಎಡವಿದ್ದಾರೆ ಅನ್ನುವಂಥದ್ದು ಬಗ್ಗೆನೂ ಕೂಡ ಚರ್ಚೆ ಮುಂದುವರಿಸ್ತೇನೆ. ಬಹಳಷ್ಟು ವಿಚಾರಗಳನ್ನು ಕೂಡ ತಾವು ಹೇಳಿದ್ರಿ. ಈಗಲ ಪೋರ್ಟ್ ನ ಬಗ್ಗೆ ಹೇಳ್ತಾ ಇದ್ರಿ. ನೋಡಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತ ತಿಳ್ಕೊಂಡು ಆ ರೀತಿ ಮುಂದೆ ಹೋಗ್ತಾ ಇರುವಾಗ ನಡುವೆ ಒಂದು ಮಾತು ಹೇಳ್ತೇನೆ. ನವಮಂಗಳೂರು ಬಂದರು ಅಥವಾ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಂತ ನಾವು ಈಗ ಏನ್ ಕರಿತಾ ಇದ್ದೇವ, ಇದು ಮುಂಚೆ ಪ್ರಾರಂಭ ಆಗಿದ್ದು 1962 ನಂತರ ಇಲ್ಲಿ ಎಕ್ವೈರ್ ಆಗ್ಲಿಕ್ಕೆ ಶುರು ಆಗಿದ್ದು ಪಣಂಬೂರ್ನಲ್ಲಿ. ಸೊ ಆವಾಗ ಎಕ್ವೈರ್ ಆಗಿ ಅಲ್ಲಿ ಮಂಗಳೂರು ಬಂದರು ಅಥವಾ ಪೋರ್ಟ್ ಅಂತ ಹೇಳ್ಕೊಂಡು ಇತ್ತಷ್ಟೇ ಹೊರತು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಂತ ಹೇಳಿ ಆಗಿರ್ಲಿಲ್ಲ. ಈ ಹೆಸರು ಬಂದದ್ದೇ 1978 ಹಾಗೆ ಇರ್ಬೋದು ಅಂತ ನನ್ನ ಅಂದಾಜು. ಆದ್ರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾನು ಅವ್ರ ಹತ್ರ ನಿಮ್ಮದು ಕಂಪನಿ ರಿಜಿಸ್ಟರ್ ಆಗಿದ್ಯಾ, ಕಂಪನಿ ಅಂತ ಆದ ಕೂಡಲೇ ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗ್ತದೆ, ಮೆಮೊರಾಂಡಮ್ ಆಫ್ ಆರ್ಟಿಕಲ್ ಅಂತ ಹೇಳ್ಕೊಂಡಿದೆ. ಸೊ ಅದನ್ನು ತಗೊಂಡಿದ್ದೇನೆ. ಅದರಲ್ಲಿ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರ್ಯಾರು, ಅವ್ರದ್ದು ಏನು ಶೇರು ಅವೆಲ್ಲ ನನಗೆ ಸಿಕ್ಕಿದ್ದಲ್ಲಿ. ಇದು ಕಂಪನಿ ಸರ್ಟಿಫಿಕೇಟ್ ಕೊಡ್ತಾರೆ. ಇದರಲ್ಲಿ ಸರ್ಟಿಫಿಕೇಟ್ ಗೆ ನಂಬರು ಹಿಂದಿಯಲ್ಲಿ ಬರೀತಾರೆ. U4523 DL 200 4 PLG ಅಥವಾ C 12472 ಇಸ್ವಿ ಬರೀತಾರೆ 1925. ಹೌದು, ಇದು ಒಂದು ಕಡೆಯಲ್ಲಿ ಬರ್ದಿದ್ದಾರೆ. ಆಮೇಲೆ ಇನ್ನೊಂದು ಕಡೆಯಲ್ಲಿ ಬರೀತಾರೆ ನಂಬರ್ ಅಂತ ಹೇಳ್ಕೊಂಡು. ಇದು ಈಗ ಬರಿತಾ ಇರೋದು ಮೇಲಿಂದ ಹಿಂದಿಯಲ್ಲಿ, ಕೆಳಗಿಂದ ನಂಬರ್ ಅಂತೇಳಿ. ಇಲ್ಲಿ ಅದೇ ನಂಬರ್ ಬರೀತಾರೆ. ಇಲ್ಲಿ ಇಸ್ವಿ ಕಾಲಮ್ ಅಲ್ಲಿ ಬರೀತಾರೆ 2003 2004. ನನ್ನ ಹತ್ರ ಇರೋದು ಒಂದೇ ಪೇಪರು. ಇದರಲ್ಲಿ ಹಿಂದಿಯಲ್ಲಿ ಒಂದಿದೆ, ಇಂಗ್ಲಿಷ್ ನಲ್ಲಿ ಒಂದಿದೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ 1925ರಲ್ಲಿ ನವಮಂಗಳೂರು ಅಂತ ಹೇಳುವ ಹೆಸರೇ ಇರಲಿಲ್ಲ. ಅದು ಹೆಸರು ಹುಟ್ಟಿದ್ದೇ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಂತ ಹೇಳಿ. ಮತ್ತೆ 78ರಲ್ಲಿ ಇವರಿಗೆ 1925ರಲ್ಲಿ ಬಂದಿದೆ. ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ, ಅದಕ್ಕೂ ಮುಂಚೆ ಇಲ್ಲಿ ಬಂದಿದೆ 1925 ಹಿಂದಿಯಲ್ಲಿ. ಆಮೇಲೆ 2003-4 ಇಂಗ್ಲಿಷ್ ನಲ್ಲಿ. ಅದೇ ಗೋಲ್ಮಾಲ್. ಇಲ್ಲಿ ಹಿಂದಿಯಲ್ಲಿ ಬರೀತಾರೆ 29 ಪೌಷ್ 1925. ಇಲ್ಲಿ ಇಂಗ್ಲಿಷ್ ನಲ್ಲಿ ಬರೀತಾರೆ given under my hand at New Delhi this 19th day of January
2004 ಇದನ್ನ ಇಂಗ್ಲಿಷ್ ನಲ್ಲಿ ಬರೀತಾರೆ. ಈ ಮೇಲೆಗೂ ಕೆಳಗೆಗೂ ಇಲ್ಲಿ ಇವರು ಯಾರು ಸೈನ್ ಮಾಡಿದ್ದಾರೆ, NCT ಡೆಲ್ಲಿ ಅಂಡ್ ಹರಿಯಾಣದ್ದು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂತ ಹೇಳ್ಕೊಂಡು ಇದು ನನಗೆ ಕೊಡುವ ಡಾಕ್ಯುಮೆಂಟ್. ನಾನು ಕೇಳಿದ್ದಕ್ಕೆ ನ್ಯೂ ಮ್ಯಾಂಗ್ಳೂರ್ ರೋಡ್ ಕಂಪನಿ ಇದು ಪ್ರಾರಂಭ ಆಗಿದ್ದೇ ಹೌದಾದ್ರೆ ಅದು ಯಾವಾಗ ಪ್ರಾರಂಭ ಆಯ್ತು ಅದರದ್ದು ಡೀಟೇಲ್ಸ್ ಎಲ್ಲ ಕೊಡಿ ನನಗೆ ಅಂತ ಹೇಳಿದ್ದಕ್ಕೆ ಸಿಕ್ಕಿದ್ದ ಮಾಹಿತಿ ಇದು. ಅದರಲ್ಲೇ ಗೋಲ್ಮಾಲ್ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಬಾಕಿ ವಿಚಾರ ಹೇಗಿರಬಹುದು? ನಾವು ಆದ ಕಾರಣ ಇಲ್ಲಿ ನಾವು ನೀವು ಎಲ್ಲರೂ ಜನ ಎಷ್ಟು ಗೊಬ್ಬೆ ಹೊಡೆದ್ರು ಅಲ್ಲಿಗೆ ಅದು ಮುಟ್ಟಿದ್ರು ಸಹ ಅದನ್ನು ಅವರು ಅಲ್ಲಿಗೆ ಅಡಿಗೆ ಹಾಕೊಂಡು ಕೂತ್ಕೊಳ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಶಕ್ತಿ ಇಲ್ಲ. ಮಂಗಳೂರು ದಕ್ಷಿಣ ಕನ್ನಡ ಜನರು ಸ್ವಲ್ಪ ತುಂಬಾ ವಿಳಂಬ ನೀತಿಯವರು, ತುಂಬಾ ತಾಳ್ಮೆ, ಕಾದು ನೋಡುವಂತ ಪ್ರಕ್ರಿಯೆ ಅಲ್ಲ ತಾಳ್ಮೆ. ನನಗೇನು ಆಗ್ತದೆ, ನನಗಾದ್ರೆ ಎಲ್ಲರಿಗೂ ಆಗ್ತದಲ್ಲ, ಅಥವಾ ಎಲ್ಲರಿಗೂ ಒಬ್ಬರಿಂದ ಆದ್ರೆ ನಮ್ಗೆ ಎಲ್ಲರಿಗೂ ಆಗ್ತದೆ. ನಾನು ಯಾಕೆ ಮುಂದೆ ಬೀಳ್ಬೇಕು? ನಾನು ನನ್ನದನ್ನು ಮಾತ್ರ ನೋಡಿಕೊಳ್ಳುವ, ನನ್ನ ಅರ್ನಿಂಗ್ಸ್ ಅನ್ನು ನೋಡಿದ್ರೆ ಸಾಕಲ್ಲ, ಇದು ಯಾಕೆ ಬೇಕು ನನಗೆ ಅಂತ ಹೇಳಿಕೊಂಡೇ ಹೇಳುವವರು. ಅದರಲ್ಲಿ ನಾನು ಸಹ ಒಂದೊಂದ್ಸಲ ಸೇರ್ತೇನೆ. ಹಾಗಾದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅನ್ನುವಂಥದ್ದು ಹಾಗಾದ್ರೆ ಮೊದಲಿಂದಲೂ ಒಂದು ಪ್ಲಾನ್ ಆಗಿ ಒಂದು ದೊಡ್ಡ ಒಂದು ಬೋಗಸ್ ಆಗಿರುವಂತದ್ದು ಕಾಣ್ತಾ ಇರುವಂತದ್ದು ಹಾಗೆ ಅನಿಸ್ತಾ ಇದೆ. ಆ ನಂತರ ನಾನು ಇನ್ನೊಮ್ಮೆ ಇದಕ್ಕೆ ಮೇಂಟೆನೆನ್ಸ್ ಅಂತ ಹೇಳ್ಕೊಂಡಿದೆ. ನಾವೀಗ BC ರೋಡ್ NIT ಬಗ್ಗೆನೇ ಮಾತಾಡುವ, ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ತಾ ಇದ್ದೇನೆ. ಇದಕ್ಕೆ ರಸ್ತೆಯನ್ನು ಮೇಂಟೈನ್ ಮಾಡ್ಲಿಕ್ಕೆ ನೀವು ಏನ್ ಮಾಡಿದಿರಿ ಅಂತ ಕೇಳಿದೆ. ಅದಕ್ಕೆ ಅವರು ಯಾವಾಗ ಕಂಪ್ಲೀಷನ್ ಆಯ್ತು ಅಂತ ಕೇಳಿದೆ. 2007ರಲ್ಲಿ ಮುಗ್ದೋಯ್ತು ಅಂತ ಕೊಡ್ತಾರೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ 2005ರಿಂದ 2012ಕ್ಕೆ ಮುಗೀತು ಅಂತ ಹೇಳ್ತಾರೆ. ಅಂತೂ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಲೆಟರ್ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ಕಳಿಸಿದ್ದಾರೆ ನನಗೆ. ನಾನು ಅದು ಹೆಚ್ಚಿನಂಶ ಮಾಹಿತಿ ಹಕ್ಕಿನಲ್ಲಿ ಕೇಳಿದ ನಂತರ ಅವರು ಅದನ್ನ ರೆಡಿ ಮಾಡಿದ್ದೋ ಏನೋ ಅನಿಸ್ತದೆ ನನಗೆ. ಅಲ್ಲಿ 12/3/2015ರಿಂದ 11/3/2016ರವರೆಗೆ ನಾನು ಅಲ್ಲಿ ಹೆಚ್ಚಿನಂಶ 10/3ಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತೇನೆ. ಆಯ್ತಾ? ಮಾಹಿತಿಯಲ್ಲಿ ರಸ್ತೆ ಮೇಂಟೆನೆನ್ಸ್ ಯಾರಿಗೆ ಕೊಟ್ಟಿದ್ದೀರಿ? ಹೌದು, ಅದಕ್ಕೆ ಅವರು ಚಿತ್ತೂರಿನ ಒಂದು ಕಂಪನಿ ಹೆಸರು ಹೇಳ್ತಾರೆ, JMC ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಅವರಿಗೆ ಫೆಬ್ರವರಿ 2016 ತನಕ 10 ಕೋಟಿಯನ್ನ ಕೊಟ್ಟಿದ್ದೇನೆ. 10,81,68,544. ಇದು 2016ನ ವಿಷಯ. ನಾನು ಬಂದದ್ದು 2016 ಮೇ 5ಕ್ಕೆ. ಅಷ್ಟು ನಮ್ಮ ಇದಕ್ಕೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಎಂತದ್ದು ಹೊಂಡ ಬೀರುತ್ತದಲ್ಲ, ಕಾಮಗಾರಿಗೆ 10 ಲಕ್ಷ ಅಲ್ಲ 10 ಕೋಟಿ. ಆಮೇಲೆ ಅಲ್ಲಿ ಅವರು ಹೇಳ್ತಾರೆ ಅದೇ ತರ, ಇಲ್ಲಿ ಇನ್ನು ಸ್ವಲ್ಪ ಬಾಕಿ ಉಂಟು, ಒಂದು ಕಡೆಯಲ್ಲಿ ಪೂರ ಆಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಅಲ್ಲಿ ಬಾಕಿ ಉಂಟು, ಇಲ್ಲಿ ಬಾಕಿ ಉಂಟು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ. ಹಾಗಾಗಿ ನಮ್ಮ ಹೋರಾಟಕ್ಕೆ ತಾವು ಹೇಳ್ತಾ ಇರುವಂತ ರಾಷ್ಟ್ರೀಯ ಹೆದ್ದಾರಿ ಒಂದು ಹಣ ಮಾಡುವಂತ ಒಂದು ದೊಡ್ಡ ದಂಧೆ ನಡೀತಾ ಇದೆ. ಇದರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ. ಇದರಲ್ಲಿ ಅವರು ಇವರು ಅಂತ ಹೇಳಿ ಅಲ್ಲ, ಎಲ್ಲರೂ ಶಾಮೀಲಾಗಿದ್ದಾರೆ. ಅಧಿಕಾರಿ ವರ್ಗದವರಿಂದ ಹಿಡಿದು ಎಲ್ಲರೂ ಇದರಲ್ಲಿ ಶಾಮೀಲಾಗಿರುವಂತದ್ದು. ಹಾಗಾದ್ರೆ ತಾವು ಹೇಳ್ತಾ ಇರುವಂತದ್ದು ಹಾಗಾದ್ರೆ ಇನ್ನೊಂದು ಗಮನಿಸಬಹುದು, ನವಯುಗನವರು ಒಂದು ಪ್ಲಾನ್ ಅನ್ನು ರೆಡಿ ಮಾಡ್ತಾರೆ, ಅಥವಾ NITK ನಂತರ ಉಡುಪಿಯವರೆಗಿನ ಪ್ಲಾನ್ ಏನಿರುತ್ತೆ ಅಥವಾ ನೀಲ ನಕಾಶೆ ಇರುತ್ತೆ, ಅದು ತದನಂತರ ಬದಲಾವಣೆ ಆಗ್ತಾ ಹೋಗ್ತದೆ ಸರ್. ಅದು ಅಂತದ್ದು ಏನಾದ್ರು ಮಾಹಿತಿ ಇದೆ? ಅದರ ಬಗ್ಗೆ ಏನಾದ್ರು ಮಾಹಿತಿ ಕಲೆ ಹಾಕಿದ್ರ ಸರ್? ಅದ್ರ ಬಗ್ಗೆ ನಾನು ಜಾಸ್ತಿ ಹೋಗಿರ್ಲಿಲ್ಲ. ನಾನು BC ರೋಡ್ ಮತ್ತೆ NITK ಬಗ್ಗೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಆದ್ರೆ ಟೋಲಿನ ಬಗ್ಗೆ ನಾನು ಮಾಹಿತಿ ಎಲ್ಲ ಕೇಳಿ ಕಲೆಕ್ಷನ್ ಮಾಡಿದ್ದೇನೆ. ಟೋಲ್ ನ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು, ಅದಕ್ಕೆ ಅವ್ರ ಹತ್ರ ಕ್ಯಾಲ್ಕುಲೇಷನ್ ಪಾರ್ಟ್ ಕೇಳಿದ್ದೇನೆ. ಅವರು ಅಲ್ಲಿ ABC ಅಂತ ಹೇಳ್ಕೊಂಡು ಮಾಡ್ತಾರೆ. A ಅಂತ ಹೇಳಿದ್ರೆ ಕಾರು, ಜೀಪು, ವ್ಯಾನು, ಲೈಟ್ ಮೋಟಾರ್ ವೆಹಿಕಲ್ಸ್, ಗೂಡ್ಸ್ ವೆಹಿಕಲ್ ಲೆಸ್ ದ್ಯಾನ್ 7,500 kg ಇವರನ್ನ A ಅಂತ ಹೇಳ್ತಾರೆ. A ಕ್ಯಾಟಗರಿಯಲ್ಲಿ ಕಾರು, ಜೀಪ್ ಎಲ್ಲ ಬರ್ತದೆ. ಲೈಟ್ ಮೋಟಾರ್ ಅದಕ್ಕೆ 2007-8ರಲ್ಲಿ 0.65 ಪರ್ ಕಿಲೋಮೀಟರ್, 0.65 ಪರ್ ಕಿಲೋಮೀಟರ್ ಅಂತ ಒಂದು ಕಡೆಯಲ್ಲಿ ಹಾಕ್ತಾರೆ. ನಮ್ಮ ಮಂಗಳೂರಿನಿಂದ BC ರೋಡಿಗೆ 16.882 ಕಿಲೋಮೀಟರ್ ಇದೆ. ಅದೇ ರೀತಿ ಮಂಗಳೂರಿನಿಂದ ಸುರತ್ಕಲ್ಗೆ 17 ಕಿಲೋಮೀಟರ್ ಇದೆ. ಮಂಗಳೂರಿನಿಂದ ಹೆಜಮಾಡಿಗೆ 27.88 ಕಿಲೋಮೀಟರ್ ಇದೆ. ಸುರತ್ಕಲ್ನಿಂದ ಹೆಜಮಾಡಿಗೆ 10.88 ಕಿಲೋಮೀಟರ್ಸ್ ಇರುವುದು. ಇವರು BC ರೋಡ್ ನಲ್ಲಿ 20 ರೂಪಾಯಿ ತಗೊಳ್ತಾರೆ, ಸುರತ್ಕಲ್ ನಲ್ಲಿ 45 ರೂಪಾಯಿ ತಕೊಂಡು ಹೆಜಮಾಡಿಯಲ್ಲಿ 30 ಕಿಲೋಮೀಟರ್ ತಗೊಳ್ತಾರೆ. ಇದು ಯಾವ ರೀತಿಯ ಲೆಕ್ಕಾಚಾರ, ಹೇಗೆ ಬರ್ತದೆ ಕ್ಯಾಲ್ಕುಲೇಷನ್ ಇವರದ್ದು? ಇಲ್ಲಿ 0.65 × 17 ಹಾಗೆ ಏನೋ ಇರುದು. ಅದು ಇನ್ನೊಂದು ಪೇಪರ್ ನಲ್ಲಿ ಕರೆಕ್ಟ್ ಆಗಿತ್ತು, ಇದು ನಾನು ಬೇರೆ ಒಂದು ಪೇಪರ್ ನಲ್ಲಿ ಬರ್ದಿಟ್ಟದ್ದು. ಅದಕ್ಕೊಂದು ಫಾರ್ಮುಲಾನೇ ಕೊಡ್ತಾರೆ.
ರೇಟ್ ಆಫ್ ಫೀ ಎಂಥದ್ದು ಬೇಸ್ ರೇಟ್ ಪ್ಲಸ್ ಬೇಸ್ ರೇಟ್ ಇಂಟು WPIA ಮೈನಸ್ WPIB ಡಿವೈಡೆಡ್ ಬೈ WPIB ಇಂಟು 0.4 ಅಂತ ಬರೀತಾರೆ. ಹಾ, ಇದು ಬೇಸ್ ರೇಟ್ ಬಂದು 2007-8ಕ್ಕೆ ಇದು ಬರೋದು. ಇದರ ಮೇಲೆ ಅವರು ಈ ರೀತಿಯ ಇಷ್ಟೊತ್ತಿಗೆ WPI ಅಂದ್ರೆ ಏನು ಅಂತ ಹೇಳಿದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ, ಅದನ್ನು ಹೋಗಿ ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲ, ಡೆಲ್ಲಿಯಲ್ಲಿ ಫಿಕ್ಸ್ ಮಾಡುದು ನಾವಲ್ಲ ಅಂತೇಳಿ. ಗೂಗ್ಲಿಯಲ್ಲಿ ನನ್ನ ಫ್ರೆಂಡ್ಸಿಗೆ ಕೆಲವರಿಗೆ ಕೇಳಿದೆ, ಅವರು ಈ ರೀತಿಯ ಫಿಗರ್ ಹಾಕಿದ್ರೆ ಮೈನಸ್ ಬರ್ತಾ ಇದೆ ನನಗೆ ಅಂದ್ರು. ಆಮೇಲೆ ನಾನೇ ಹುಡುಕಾಡಿ ನಾನೇ ಒಂದು ಅಂದಾಜು ಮಾಡ್ತಾ ಹೋದ್ರೆ ನನಗೆ ಸಿಕ್ಕುದಿಲ್ಲ. ಕಡೆಗೆ ಸಿಂಪಲ್ ಕ್ಯಾಲ್ಕುಲೇಷನ್ ಅಂತ ಹೇಳಿ 17 ಗುಣಿಸು ಮಾಡಿದ್ರೆ 11 ರೂಪಾಯಿ ಬರುದು, 11 ಚಿಲ್ಲರೆ. ಇವರು 20 ರೂಪಾಯಿ BC ರೋಡ್ ಅಲ್ಲಿ ಹಾಕಿದ್ದಾರೆ. ಓಕೆ, ಏನೋ ರೌಂಡ್ ಮಾಡಿದ್ದಾರೆ, ಮೇಲಿನ ಹೈಯರ್ ರೇಟ್ಗೆ ರೌಂಡ್ ಮಾಡಿದ್ದಾರೆ ಅಂತ ತಿಳ್ಕೊಂಡೆ, 20 ರೂಪಾಯಿ ಹಾಕಿದ್ದಾರೆ. ಆದ್ರೆ ಇಲ್ಲಿ ಸುರತ್ಕಲ್ನಲ್ಲಿ ಯಾಕೆ 45 ಹಾಕಿದ್ರು? ಯಾವ ಬೇಸಿಸ್ ನಲ್ಲಿ ಹಾಕಿದ್ರು? ಹೆಜಮಾಡಿಗೆ ಆಗುವಾಗ 30 ಹಾಕಿದ್ರು. ಇಲ್ಲಿ ಯಾವ ತರ್ಕಕ್ಕೂ ಇದು ಟ್ಯಾಲಿ ಬರೋದಿಲ್ಲ, 11 ಇದೆ. ಆಮೇಲೆ ಅಲ್ಲಿ ಅವ್ರು ಹೇಳ್ತಾರೆ ಪ್ರತಿ ವರ್ಷ 3% ಜಾಸ್ತಿ ಮಾಡಿ ಅಂತ. ಇನ್ನೊಂದು ಕಡೆಯಲ್ಲಿ ಅಲ್ಲ, ಯಾವ ಉದ್ಧಾರ ಮಾಡಿದಕ್ಕೆ ಇವರು ಜಾಸ್ತಿ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಗುಂಡಿ ಬೀಳ್ತಾ ಇರತ್ತೆ ಅಥವಾ ಆಕ್ಸಿಡೆಂಟ್ ಗಳು ಹೆಚ್ಚಾಗ್ತಾ ಇರತ್ತೆ, ಅದಕ್ಕೆ ಎಲ್ಲಾದ್ರೂ ಬೋನಸ್ ಅಂತ ಹೇಳ್ತಾರೆ. ನಾನು ಹಾಕಿದ್ದೇನೆ ದುಡ್ಡು, ಅದನ್ನ ನಾನು ಮೇಂಟೈನ್ ಮಾಡ್ತೇನೆ, ನನ್ನ ದುಡ್ಡನ್ನ ಟೋಲ್ ನಲ್ಲಿ ತಗೊಳ್ತೇನೆ ಅಂತ ಹೇಳೋದು. ಆದ್ರೆ ನಾನು ಅಲ್ಲಿ ಗಾಡಿ ವೆಹಿಕಲ್ ತಗೊಳ್ಳುವಾಗಲೇ ದುಡ್ಡು ಕಟ್ಟಿ ಆಗಿದೆ. ಇಲ್ಲಿ ಪುನಃ ನನ್ನ ಹತ್ರ ಯಾಕೆ ತಗೊಂಡದ್ದು? ನನಗೊಂದು ರಸ್ತೆ, ನನ್ನ ರಸ್ತೆ ಇತ್ತಲ್ಲ ಮುಂಚೆ 95ರಲ್ಲಿ 1965, ಅದನ್ನ ನನಗೆ ಬಿಡಿ, ನಿಮ್ಮ ರಸ್ತೆ ನೀವು ಮಾಡಿ ಹೊಸದಾಗಿ ಅದಕ್ಕೆ ದುಡ್ಡು ತಗೊಳ್ಳಿ. ಬಟ್ ನನ್ನ ರಸ್ತೆ ನನಗೆ ಕೊಡ್ಬೇಕಲ್ಲ. ನನ್ನ ರಸ್ತೆಯನ್ನು ನೀವು ತಗೊಂಡ ಮೇಲೆ ನನ್ನ ಹತ್ರ ಪುನಃ ಟೋಲ್ ತಗೊಳ್ಳೋದು ಸರಿ ಅಲ್ವೇ ಅಲ್ಲ. ಆಯ್ತು, ನೀವು ಆಯ್ತು ತಗೊಳ್ತೀರಿ, ಆದ್ರೆ ಸಹ ನಿಮ್ಮ ಲೆಕ್ಕಾಚಾರ ತಪ್ಪಾಗ್ತಾ ಉಂಟು. ಕೇಳಿದ್ರೆ ಅದಕ್ಕೆ ಏನು ಹೌದು, ಹೇಗೆ ಸಹ ಬೇಕಾರೆ ಮಾಡಿ ಅಂತ. ಆನ್ಯುವಲ್ ರಿವಿಷನ್ 3% ಈಚ್ ಇಯರ್ ವಿತ್ ಎಫೆಕ್ಟ್ ಫ್ರಮ್ 1st day April 2008 ಅಂತ ಹೇಳ್ಕೊಂಡು ಲೆಕ್ಕ ಹಾಕ್ತಾರೆ. ಅವ್ರು ಕೊಟ್ಟದ್ದನ್ನ ನಾನು ಇದು ಫಿಗರ್ ಮಾಡಿದ್ದೇನೆ. ಈ ವಿಚಾರಗಳನ್ನೆಲ್ಲ ನರೇಂದ್ರ ಮೋದಿ ಅವರಿಗೂ ತಿಳಿಸಿದ್ದೇನೆ. ಅದು ಮೇಲಿನಿಂದ ಹಂತ ಹಂತವಾಗಿ ಕೆಳಗೆ ಬಂದು ನನಗೆ ಉತ್ತರ ಕೊಟ್ಟದ್ದು ಕಡೆಗೆ ನಮ್ಮ ಎಲ್ಲ ನನಗೆ ಇಷ್ಟರವರೆಗೆ ಯಾರು ಮಾಹಿತಿ ಕೊಡ್ತಾರೆ, ಇಲ್ಲಿ ಲೋಕಲ್ ಆಫೀಸರು NHA ಅವರು, ಇವರೇ ಮಾಹಿತಿ ಕೊಡ್ತಾರೆ. ಹಾಗಾದ್ರೆ ನಾನು ಅಲ್ಲಿ ತನಕ ಹೋಗಿ ಇಷ್ಟೊಂದು 500 ಪೇಜ್ ಇದ್ದನ್ನ ನಾನು ಕಳಿಸಿದ್ದಕ್ಕೆ ಆಗುವ ಕೆಲಸ ಇಷ್ಟೇ ಅಂತ ಆದ ಮೇಲೆ ಬೇಕಾ ಇಂಥದ್ದೆಲ್ಲ ಕೆಲಸ? ಹೋರಾಟಗಳು ಬೇಕಾ? ಜನರಿಗೆ ಯಾಕೆ ಬೇಕು? ಹಾಗಾಗಿ ನಮ್ಮ ಜನರು ಆದಷ್ಟು ತಾಳ್ಮೆ, ನಮಗೆ ಬೇಡವಾ ಅಂತ ಹೇಳ್ಕೊಂಡಿರುದ ಅಂತ ಆಗುವೊಮ್ಮೆ ಭಾವನೆ ಬರ್ತದೆ. ಒಂದು ಮಾತಾದ್ರೆ ಇನ್ನೊಂದು ಗಮನಿಸಬಹುದು, ಹೈಮಾಸ್ ಲೈಟ್ ಗಳನ್ನು ಕೂಡ ಅಳವಡಿಕೆ ಮಾಡಬೇಕು ಅಥವಾ ಬಸ್ಸು ತಂಗುದಾಣವನ್ನು ಮಾಡಬೇಕು. ಇದು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡುವಂತ ಗುತ್ತಿಗೆದಾರರ ಮೇಲೆ ಬೀಳುತ್ತಾ ಅಥವಾ ಪ್ರಾಧಿಕಾರದ ಮೇಲೆ ಬೀಳುತ್ತಾ ಅನ್ನುವಂಥದ್ದು? ಹಾಗಾದ್ರೆ ಪ್ರಾಧಿಕಾರಕ್ಕೆ ಬರ್ತದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ. ಇದು ಎಲ್ಲ ಲೈಟಿನ ವ್ಯವಸ್ಥೆ ಅವರು ತೋಡು ಮಾಡಬೇಕು, ಮೋರಿ ಮಾಡಬೇಕು, ನೀರಿನ ವ್ಯವಸ್ಥೆ ಹೋಗುವ ಹಾಗೆ ಮಾಡಬೇಕು, ಲೈಟಿನ ವ್ಯವಸ್ಥೆ ಮಾಡಬೇಕು, ಸರ್ವಿಸ್ ರೋಡ್ ಕೊಡಬೇಕು. ನಾನು ಕೊಡೋದಿಲ್ಲ, ನೀವು ಏನು ಮಾಡ್ತೀರಿ? ಅಂತ ಸ್ಥಿತಿ ಕೊಡೋದಿಲ್ಲ, ನೀವು ಏನ್ ಮಾಡ್ತೀರಿ? ಮಾಡಿ. ನಾವು ಒಟ್ಟಾಗುದಿಲ್ಲ, ಜನ ಒಟ್ಟಾಗಬೇಕು, ಜನ ಎದ್ದೇಳ್ಬೇಕು, ಆವಾಗಲೇ ಇದೆಲ್ಲ ಸರಿ ಆಗುದು. ಸರ್ವಿಸ್ ರೋಡ್ ಇಲ್ಲಿಯ ಜನರಿಗೆ ಅವಶ್ಯಕತೆ. ಇದು ಹೈಲಿ ಡೆನ್ಸ್ ಅಂತ ಹೇಳಿದ್ರೆ ಬರೀ ಮನೆಗಳೇ ಇರುವುದು ಇಲ್ಲಿ. ನಿತ್ಯ ಅವ್ರ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ನಾನು ಇನ್ನೊಮ್ಮೆ ಜೋಕ್ನಲ್ಲಿ ಹೇಳೋದಾದ್ರೆ, ಅಮೆರಿಕಕ್ಕೆ ಹೋದವ್ರು ಹೇಳ್ತಾರೆ, ಅಲ್ಲಿ 100 ಕಿಲೋಮೀಟರ್ ಕಾರ್ನಲ್ಲಿ ಹೋಗ್ಬೇಕು, ಮನೆಯಿಂದ ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಕಾರ್ನಲ್ಲಿ ಬರ್ಬೇಕು, ಮತ್ತೆ ಮೈದಾನಕ್ಕೆ ಹೋಗಿ ನಡಿಬೇಕು ಅಂತ ಹೇಳಿ. ಆ ಪ್ರಮೇಯ ಇದು ನಮಗೆ ಇಲ್ಲಿ ಸಹ ಉಂಟು. ನೀವು ಅಮೆರಿಕ ಏನು, ನಮ್ಮ ಮಂಗಳೂರು ಸುರತ್ಕಲ್ನಲ್ಲಿ ಸಹ ಅದೇ ಇರುವುದು. ರಸ್ತೆಯಲ್ಲಿ ನೀವು ನಡೆಯುವಾಗೆ ಇಲ್ಲ, ಯಾಕೆಂದ್ರೆ ಇದಿಲ್ಲ, ಎಂತದು ದಾರಿಯ ನಡ್ಕೊಂಡು ಹೋಗುವ ವ್ಯವಸ್ಥೆ ಮಾಡಲಿಲ್ಲ. ಹೌದು, ಫುಟ್ಪಾತ್ ಇಲ್ಲ. ನೀವು ರಸ್ತೆಯಲ್ಲಿ ಹೋಗುವಾಗಿಲ್ಲ, ಕಾರ್ನಲ್ಲಿ ಹೋಗಿ, ಬೈಕ್ನಲ್ಲಿ ಹೋಗಿ ಅಂತ ಹೇಳಿದ್ರೆ ನಾವು ಆಗಲೇ ಇಲ್ಲಿ ಜನರು ಎಲ್ಲರನ್ನು ಮೇಲ್ದರ್ಜೆಗೆ ಏರಿಸಿ ಎಲ್ಲರೂ ವಾಹನ ಸವಾರರು. ಆದ್ರೆ ದಿನಂಪ್ರತಿ ಆಗುವಂತ ಅಪಘಾತಗಳನ್ನು ನೋಡಿದ್ರೆ ಎಷ್ಟು ಸೇಫ್ ಅನ್ನುವಂಥದ್ದು ಈ ರಸ್ತೆಯಲ್ಲಿ ನಾವು ಅನ್ನುವಂಥದ್ದು ಬಹಳಷ್ಟು ಒಂದು ಇಲ್ಲ. ನಮಗೆ ಇಲ್ಲಿ ಫುಟ್ಪಾತಿನ ವ್ಯವಸ್ಥೆ ಕೊಡುದಿಲ್ಲ, ನೀರಿನ ವ್ಯವಸ್ಥೆ, ಚರಂಡಿಯ ವ್ಯವಸ್ಥೆ ಮಾಡುದಿಲ್ಲ, ಅದು ಮಾಡ್ತಾರೆ. ಅವ್ರಿಗೆ ಖುಷಿ ಬಂದಲ್ಲಿ ಮಾಡ್ತಾರೆ. ಇಲ್ಲಿ ಒಂದು ಕಡೆಯಲ್ಲಿ ಒಂದು 4 ಕಂಬ ಹಾಕಿದ್ರು, ಆಮೇಲೆ 1 ವರ್ಷ ಬಿಟ್ರು, ಇನ್ನೊಂದು ಕಡೆಯಲ್ಲಿ 4 ಕಂಬ ಹಾಕಿದ್ರು. ಸಾರ್ ನಾವು ಮಾಡಿದ್ದೇವೆ, BC ರೋಡ್ ನಲ್ಲಿ ಬಂದವನಿಗೆ ಹೌದು ಲೈಟ್ ಕಂಡಿದ್ದಲ್ಲ, 1 ಕಂಬ ಕಂಡಿದೆ, ಸುರತ್ಕಲ್ ಬರುವಾಗ 1 ಕಂಬ ಕಂಡಿದೆ, ಆಗಿದೆ ಸರ್, ಕೆಲಸ ಎಲ್ಲ ಮಾಡಿದೆ. ಅವರು ಸುಮ್ಮನೆ ಹೇಳುದು
ಸರ್, ಅವ್ರಿಗೆ ಬೇರೆ ಕೆಲಸ ಇಲ್ಲ. ಹೀಗೆ ಯಾರಾದ್ರೂ ಒಬ್ಬ ಮಾತಾಡಿದ್ರೆ ಅವರು ಸರ್ ಹಾಗೆ ಅವ್ರು ಬರೆಯೋದು ಹಾಗೆ, ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀತಾರೆ, ಅವ್ರು ಬರಿತಾ ಇರ್ತಾರೆ, ಮಾಹಿತಿ ಕೇಳ್ತಾ ಇರ್ತಾರೆ. ನಿಮಗೇನು ಸರ್, ನಾವು ಮಾಡಿದ್ದೇವೆ ಸರ್, ಅವ್ರು ಹೇಳೋದು ಹಾಗೆ ಅಂತೇಳಿ. ನಮ್ಮ ಸುರತ್ಕಲ್ನಲ್ಲಿ ಸುರತ್ಕಲ್ ಪೇಟೆಯಲ್ಲಿ ಒಂದು ಚರಂಡಿ ಮಾಡಿದ್ರು. ಏನು ರಸ್ತೆಯಲ್ಲಿ 17.5 ಮೀಟರ್ನ ರಸ್ತೆಯಿಂದ ನೀರು ತೋಡಿಗೆ ಬೀಳ್ಬೇಕಲ್ಲ, ಮಳೆ ನೀರು ತೋಡಿಗೆ ಬೀಳ್ಬೇಕು. ಇದು ಒಂದು ಸುಮಾರು 500 ಮೀಟರ್ನ ಹಾಗೆ ಮಾಡಿದ್ದಾರೆ ಅಂದಾಜು. ಇದಕ್ಕೆ ಆಚೆಯಿಂದ ಕನೆಕ್ಷನ್ ಇಲ್ಲ, ಈಚಿನಿಂದ ಕನೆಕ್ಷನ್ ಇಲ್ಲ, ನಡುವಿನಲ್ಲಿ ಬಂದ ನೀರು ಎಲ್ಲಿಗೆ ಹೋಗ್ಬೇಕು ಕೇಳಿದ್ರೆ ಉತ್ತರ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಎಸ್, ಇದು ಎಲ್ಲ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲೆಗಳೆಲ್ಲ ಅವ್ಯವಸ್ಥೆ ಅನ್ನುವಂಥದ್ದು ಎಲ್ಲೂ ಕೂಡ ಎಲ್ಲಿ ಸಿಟಿಗಳಲ್ಲಿ ಮಾಡಿದ್ದಾರೆ. ಒಂದ್ ಸ್ವಲ್ಪ ದೂರ ಹೋದ್ರೆ ಎಲ್ಲೋ ಇಲ್ಲ, ಚರಂಡಿ ಇಲ್ಲ, ನೀರಿಗೆ ಆ ಕಡೆ ಈ ಕಡೆ ಇಲ್ಲ, ಅದು ಹೋಗ್ಬೇಕಲ್ಲ, ಹರಿಯಕ್ಕೆ ಜಾಗ ಕೊಟ್ಟಿಲ್ಲ, ತೋಡ್ ಮಾಡಿ ಇಟ್ಟಿದ್ದೇನೆ ಅಷ್ಟೇ ಅಷ್ಟೇ. ಅದು ಹರಿಯೋದು ಎಲ್ಲಿ ಅಂತ ಕಡೆಗೆ ಅದು ಮಾತಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಅದನ್ನು ಮುಚ್ಚಿಬಿಟ್ರು. ಈಚಿನಿಂದ ಇನ್ನೊಂದು ಬೇರೆ ತೋಡ್ ಮಾಡ್ತಾ ಹೋದ್ರು. ಅದಕ್ಕೆ ಎಸ್ಟಿಮೇಷನ್ ಎಷ್ಟಾಯ್ತು, ಈ ತೋಡಿಗೆ ಎಷ್ಟಾಯ್ತು ಅಂತ ಕೇಳಿದ್ದಕ್ಕೆ 13 ಲಕ್ಷ ಚಿಲ್ಲರೆಗೆ ಲೆಕ್ಕ ಕೊಡ್ತಾರೆ. ಇದು ಯಾರ ದುಡ್ಡು? ಈ 13 ಲಕ್ಷ ಇವ್ರದ್ದು ಈ ರೀತಿಯ ಒಟ್ಟಾರೆಯ ಕೆಲಸಗಳಿದ್ಗೆ ಅದನ್ನು ಮುಚ್ಚಿದ್ರು. ಆಮೇಲೆ ನಮ್ಮ ಟ್ರಾಫಿಕ್ನವ್ರು ಹೇಳಿದ್ರು, ಸುರತ್ಕಲ್ನಲ್ಲಿ ತುಂಬಾ ಜಂಕ್ಷನ್ ಬಿಸಿ ಆಗ್ತಾ ಇದೆ, ನೀವು ಅದನ್ನು ಸ್ವಲ್ಪ ಅಗಲ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಗಲ ಮಾಡಿದ್ರು, ಈ ತೋಡನ್ನು ಮುಚ್ಚಿದ್ರು. ತೋಡ್ ಮಾಡಿ ಇಲ್ಲಿ ಸರ್ವಿಸ್ ರೋಡ್ ಮಾಡಿದ್ದಾರೆ. ಈ ಸರ್ವಿಸ್ ರೋಡ್ ಅನ್ನು ವಾಪಸ್ ತೆಗೆದು ಈ ರಸ್ತೆಯನ್ನು ಅಗಲ ಮಾಡಿ ಬಿಟ್ರು ನಮ್ಮ ಸುರತ್ಕಲ್ನಲ್ಲಿ. ಆಮೇಲೆ ತೋಡ್ ಪುನಃ ಬೇರೆ ಮಾಡಿದ್ರು, ಅದಕ್ಕೆ ಪುನಃ 20 ಲಕ್ಷ ಖರ್ಚು ಅಂತ ಹೇಳಿದ್ರು. ಸುರೀನದ್ದು 12 ಲಕ್ಷ ಪ್ಲಸ್ ಸರ್ವಿಸ್ ರೋಡಿನ ಖರ್ಚು 6 ಲಕ್ಷ, ಒಟ್ಟಿಗೆ 20 ಲಕ್ಷ ಅಲ್ಲಿ ಆಗಿದೆ. ನಂತರ ಹೊಸದಾಗಿ ಪುನೊಮ್ಮೆ ಈ ರೀತಿಯ ಅವ್ಯವಹಾರ ಮಾಡಿ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಬಹಳಷ್ಟು ಜನರು ಕೂಡ ಹೇಳ್ತಾರೆ, ಎಲ್ಲಿ ರಸ್ತೆ ಅಪಘಾತಗಳು ಆಗತ್ತ ಅಥವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂತ ಆಗುವಂತ ಅಪಘಾತಗಳಿಗೆ ನೇರವಾಗಿ ನಾವು ಅವರನ್ನು ದೂರುದಾರ ಅಥವಾ ಅವರ ಮೇಲೆ ಒಂದು ಕೇಸ್ ಹಾಕಬಹುದು ಅನ್ನುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೇಲೆ ಕೂಡ ಒಂದು ಕೇಸ್ ಜಡಿಯುವಂತ ಕೆಲಸಗಳು ಮಾಡಬಹುದು ಅನ್ನುವಂಥದ್ದು ಇದೆ. ಅಂತ ಲೂಪೋಲ್ಸ್ ಮಾಡಬಹುದು. ಯಾರು ಮಾಡಬೇಕು, ಯಾರು ಅದರ ಹಿಂದೆ ಓಡಬೇಕು, ನಾಳೆ ಕೋರ್ಟಿನಲ್ಲಿ ಹೋಗಿ ನಿಲ್ಬೇಕು ಯಾರು? ಇವರಿಗೆ ಬಿದ್ದು ಹೋಗ್ಲಿಲ್ಲ, ಇವರು ಆಫೀಸ್ನವರು ಅವರಿಗೆ ಸಾರ್ ಇವತ್ತು ಕೋರ್ಟ್ ಕೇಸ್, ಹಾಗಾಗಿ ಒಂದು ದಿನ ಹೋಗಿದ್ದೇನೆ ನಾನು ಅಲ್ಲಿಗೆ ಅಂತ ಹೇಳಿ ಬರೆದ್ರೆ ಆಯ್ತು. ಇವನಿಗೆ ಸಿಗ್ತದ ದುಡ್ಡು? ನಮ್ಮ ಕೋರ್ಟಿನಲ್ಲಿ ಆದ್ರೂ ಅವ್ರು ಏನ್ ಮಾಡ್ತಾರೆ, 2 ದಿನ ನಾಳೆ ಬಾ ಅಂತ ಹೇಳಿ ಕಳಿಸ್ತಾರೆ. ಇವನು ಹೋದ 11 ಗಂಟೆಗೆ, ಪುನಃ ನಾಳೆ ಬಾ ಅಂತ ಹೇಳಿದ, ವಾಪಸ್ ಬಂದ. ಇನ್ನೊಂದ್ ದಿವಸ ಹೋದ, ವಾಪಸ್ ಬಂದ. ಬೇಕಾ ನನಗೆ 4 ಸಲ ಹೋಗುವ ಕೆಲಸ? ಬೇಡ ಅಲ್ವಾ? ನನಗೇನು ಇದ್ದುಕೊಳ್ಳಿ ಹಾಗೆ, ನನಗೆ ಸಮಸ್ಯೆ ಇಲ್ಲಲ್ಲ. ನಾನು ವೆಹಿಕಲ್ ಉಂಟು, ಹೋಗ್ತೀನಿ, ಯಾವತ್ತೋ ಒಂದ್ ದಿವಸ ನಡ್ಕೊಂಡು ಹೋಗುದಲ್ಲ, ಅವಾಗ ಬದಿಯಲ್ಲಿ ಹೋಗ್ತೀನಿ ಅಷ್ಟೇ ಅಂತ ಹೇಳಿಕೊಂಡು ಎಲ್ಲ ಜನ ಸಮಾಧಾನದಲ್ಲಿ ಇರ್ತಾರೆ. ಸಮಾಧಾನವೇ ಜೋರ. ಮನೆಯಲ್ಲಾಗುವಂತ ಸಂದರ್ಭಗಳಲ್ಲಿ ಮಾತ್ರ ಎಚ್ಚೆತ್ಕೊಳ್ತಾರೆ, 4 ದಿವಸ ಅದ್ರ ಬಗ್ಗೆ ಮಾತಾಡ್ತಾರೆ. ಅಲ್ಲಿಗೆ ನಂತರ ಅದು ಅಲ್ಲ, ಇದು ಕಾಪು ಮತ್ತೆ ಕಟ್ಪಡಿಯ ಪರಿಸ್ಥಿತಿ ಒಂದು 4 ದಿವಸದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆ ಒಂದು ತಿಂಗಳು ಬಹಳಷ್ಟು ನಿಗಾ ವಹಿಸ್ತಾರೆ. ತದನಂತರ ಮತ್ತೊಮ್ಮೆ ಅದೇ ಸ್ಥಿತಿಯಲ್ಲಿ ಪರಿಣಮಿಸುತ್ತೆ. ಆದ್ರೆ ಇದಕ್ಕೆ ಯಾವ ರೀತಿಯಲ್ಲಿ ಹೋರಾಟ ಮಾಡಬಹುದು, ಯಾವ ರೀತಿಯಲ್ಲಿ ಶಾಶ್ವತ ಒಂದು ಪರಿಹಾರವನ್ನು ಕಂಡುಹುಡುಕ್ಲಿಕ್ಕೆ ಸಾಧ್ಯತೆ ಇದೆ ಸರ್? ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ನಮ್ಮ ಸಂಸದರು ಅವರು ಎಚ್ಚೆತ್ತುಕೊಳ್ಬೇಕು. ಅವರಿಗೆ ಅಗತ್ಯ ಇಲ್ಲ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಾನು ಮುಂಚೆನೆ ಹೇಳಿದ್ದೇನೆ, ಯಾರೆಲ್ಲ ಇದರಲ್ಲಿ ಇದ್ದಾರೆ ಗೊತ್ತಿಲ್ಲ. ಹಾಗಾಗಿ ಅವರು ಇದರ ಬಗ್ಗೆ ಮಾತಾಡೋದಿಲ್ಲ. ಮಳೆಗಾಲ ಬಂದ ಮೇಲೆ ನಾವು ಇಲ್ಲಿ ಮೆಷಿನ್ ತಕೊಂಡು ಬಂದು ಮಣ್ಣು ತೆಗೆದು ತೋಡು ಮಾಡುವಂತದ್ದು ಕೆಲಸ ಮಾಡ್ತಾ ಇರುವುದು. ಅದು ಮಳೆಗಾಲ ಹೋಗುವವರೆಗೂ ಅವರದ್ದು ಕೆಲಸ ಮುಗಿಯೋದೇ. ಮಾರ್ಚಿನಲ್ಲಿ ಮಾಡಬಹುದಿತ್ತು. ಈಗ ಮಳೆಗಾಲ ಬಂದ ಮೇಲೆ ಈ ಮಣ್ಣನ್ನು ಅಗದರೆ ಅದು ಫುಲ್ ಕೆಸರಾಗ್ತದೆ, ಏನ್ ಕಂಬಳ ಗದ್ದೆ ಅಂತ ಹೇಳ್ತೀವಿ, ಆ ತರ ಇರ್ತದೆ. ಅಲ್ಲಿ ಅದೇ ರೀತಿ ಇರ್ತದೆ. ಹಾಗಾಗಿ ಪ್ಲಾನಿಂಗ್ ಮಾಡ್ಲೇಬೇಕು. ಪ್ಲಾನಿಂಗ್ ಮಾಡುದಿಲ್ಲ ನಾವು. ನಮ್ಮ ಸಾಹೇಬರು ಎಲ್ಲರೂ ಇದ್ದಾರೆ, ದೊಡ್ಡವರೇ ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಆದ್ರೆ ಅವ್ರು ಮಾಡುದಿಲ್ಲ. ಏನ್ ಮಾಡ್ತೀರಿ ನೀವು? ಮಾರ್ಚಿನಲ್ಲಿ ಮಾಡಬಹುದಲ್ಲ, ಮಾರ್ಚಿನಲ್ಲಿ ಕ್ಲೀನ್ ಆಗಿ ಮಾಡಬಹುದು. ಇದೇನು ಹೊಸತಲ್ಲ. ಈಗ 2005ರಿಂದ ಮಾಡಿದ್ದಾರೆ ಈ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ಮಳೆಗಾಲ ನನಗೆ ಗೊತ್ತಿರ್ಲಿಲ್ಲ ಸರ್ ಈ ಊರಿದ್ದು ಬಂದು ಹೋಗಿ ಆಯ್ತು, ಗೊತ್ತಾಗಿ ಆದ ಮೇಲೆ ಪುನಃ ಜೂನ್ ಜುಲೈನಲ್ಲೇ ನೀವು ಮೆಷಿನ್ ತರುವುದಾದ್ರೆ ನಿಮ್ಮನ್ನು ಅಲ್ಲಿ ಅಧಿಕಾರದಲ್ಲಿ ಕೂತ್ಕೊಳಿಸಬೇಕಾ? ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ವೀಕ್ಷಕರ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ.
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬಹಳಷ್ಟು ವಿಚಾರಗಳನ್ನು ಕೂಡ ಹರಿಕೃಷ್ಣ ಅವರು ನಮ್ಮ ಜೊತೆ ಮಾತಾಡ್ತಿದ್ರು. ಈಗಾಗಲೇ ಗಮನಿಸಬಹುದು ಬಹಳಷ್ಟು ವಿಚಾರಗಳನ್ನು ಹೇಳಿದ್ರಲ್ಲೇ ಎಲ್ಲೆಲ್ಲ ಗೋಲ್ಮಾಲ್ ಮಾಡ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದನ್ನು ಕೂಡ ವಿವರಿಸಿದ್ದಾರೆ. ಯಾಕಂದ್ರೆ ಅವರ ಹತ್ರ ಅಪ್ ಟು ಡೇಟ್ ಮಾಹಿತಿ ಇದೆ. ಅದರ ಪತ್ರಗಳನ್ನು ಕೂಡ ಇಟ್ಕೊಂಡು ನಮ್ಮ ಸ್ಟುಡಿಯೋಕ್ಕೆ ಬಂದು ಜಾಯ್ನ್ ಆಗಿದ್ದಾರೆ. ಯಾಕಂದ್ರೆ ನಾವು ಪ್ರತಿ ದಿನವೂ ಕೂಡ ಒಂದಷ್ಟು ರಾಷ್ಟ್ರೀಯ ಹೆದ್ದಾರಿಗಳ ರಗಳೆಗಳನ್ನು ಅಥವಾ ರಾಧಾಂತಗಳನ್ನು ಅಲ್ಲಿ ಆದಿರುವಂತಹ ಸಮಸ್ಯೆಗಳನ್ನು ಕೂಡ ಪ್ರತಿ ಬಾರಿ ಇವರ ಬಿತ್ತರ ಮಾಡ್ತಾ ಇರುವಾಗ ಸಂದರ್ಭಗಳಲ್ಲೂ ಕೂಡ ಇವರು ಸ್ಪಂದಿಸಿದ್ದಾರೆ. ಯಾಕಂದ್ರೆ ಇಂಥ ಹೋರಾಟಕ್ಕೆ ನಾನು ಕೂಡ ಸಾಥ್ ನೀಡ್ತೀನಿ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂಥದ್ದು. ಎಸ್, ಅವರು ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿರುವಂಥದ್ದು. ಬಹಳಷ್ಟು ಅಪ್ ಟು ಡೇಟ್ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ಬಂದು ಇವತ್ತು ಕೂತಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಕಾರ್ಯಕ್ರಮದಲ್ಲಿ. ಅವರ ಆ ಒಂದು ಮಾತುಗಳನ್ನು ಕೇಳಿದ್ರೆ ಎಲ್ಲಿ ಎಲ್ಲ ಲೂಪ್ ಹೋಲ್ಸ್ಗಳು ಅಥವಾ ಎಲ್ಲಿ ಎಲ್ಲ ಒಂದು ಅವ್ಯವಹಾರಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಅವರು ವಿವರಿಸ್ತಾರೆ. ಮತ್ತಷ್ಟು ಅಪ್ಡೇಟ್ಗಳನ್ನು ಅವರ ಹತ್ರ ಕೇಳ್ತಿಳ್ಕೊಂಡು ಈಗಾಗಲೇ ನೀವು ಹೇಳ್ತಾ ಇದ್ರಿ ಸರ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಹತ್ರ ನಾನು ಮಾಹಿತಿ ಕೇಳೋದು RTI ನಲ್ಲಿ. ಸೊ ಅದಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಹೇಳಿ ಇರ್ತಾರೆ. ಇವರು ನನಗೆ ಕೊಡೋದು ಮಾಹಿತಿ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್. ನನಗೆ ಮುಂಚೆ NHAI ಅಂತಲೇ ಬರ್ತಾ ಇತ್ತು, ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಸೈನ್ ಆಗಿ ಬರ್ತಾ ಇತ್ತು. ಆಮೇಲೆ ಈಗ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಸೈನ್ಡ್ ಬೈ ಪ್ರಾಜೆಕ್ಟ್ ಡೈರೆಕ್ಟರ್. ಪ್ರಾಜೆಕ್ಟ್ ಡೈರೆಕ್ಟರ್ ಅಂದ್ರೆ ಅವರಿಗೆ ಗೊತ್ತಿಲ್ಲ ಏನ್ ಕಂಪನಿ ಅಥವಾ ಯಾವ್ದ್ರಲ್ಲಿ ಕಳಿಸಬೇಕಂತ ಅವರಿಗೆ ಗೊತ್ತಿರೋದಿಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ಆದ ನಂತರ ಅದರದ್ದು ನಾನು ಕೇಳಿದೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮಂಗಳೂರು, ಇಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ, ಇಂಜಿನಿಯರ್ಸ್ ಯಾರಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಕೊಡಿ ಅಂತ ಕೇಳಿದೆ. ಅವರು ಅದಕ್ಕೆ 8 ಜನರನ್ನ ಲಿಸ್ಟ್ ಮಾಡಿ 8-9 ಕೊಟ್ಟಿದ್ದಾರೆ. ಅದು ಇನ್ನೊಂದು ಕಡೆಯಲ್ಲಿ ಇದೆ ಪೇಪರ್ ನಲ್ಲಿ. ಅಷ್ಟು ಜನರನ್ನ ಕೊಡ್ತಾರೆ. ಈ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಬರುವುದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, NHAI ಅಲ್ಲಿ ಬರ್ತದೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ನಲ್ಲಿ ಬರುದಿಲ್ಲ. ಇದ್ರಲ್ಲಿ ಕೇಳಿದೆ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಅಲ್ಲಿ 2 ಜನರನ್ನು ತೋರಿಸ್ತಾರೆ. ಒಬ್ರು ಇಂಜಿನಿಯರ್, ಇನ್ನೊಬ್ರು ಅಕೌಂಟ್. ಇಬ್ರೆ ಮಂಗಳೂರಿನಲ್ಲಿ ನ್ಯೂ ಮ್ಯಾಂಗ್ಳೂರ್ ರೋಡ್ ಕಂಪನಿ ಲಿಮಿಟೆಡ್ ಈ ಕಂಪನಿಯಲ್ಲಿ ಎಷ್ಟು ಜನ ಇದ್ದಾರೆ, ಇದರ ಆಫೀಸ್ ಎಲ್ಲಿ? ಆಫೀಸ್ ನಂದೇ ಸರ್, NHAI ಆಫೀಸ್ನೊಳಗೆ ಅವರದು. ಅದು ಲೈಸೆನ್ಸ್ ತಗೊಂಡಿದ್ದೀರಾ? ಇಲ್ಲ, ನಮಗೆ ಲೈಸೆನ್ಸ್ ಇಲ್ಲ. ಅದು ನಿಮಗೆ ಇಲ್ಲ, NHAIಗೆ ಇಲ್ಲ. ಓಕೆ ಸರ್, ಓಕೆ. ಇದೆಲ್ಲ ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ, ಸವಿಸ್ತಾರವಾದಂತಹ ಡಾಕ್ಯುಮೆಂಟ್ಸ್ ಕೂಡ ಇದೆ. ಇದರ ವಿರುದ್ಧ ಯಾಕೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಸರ್? ಯಾಕೆಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಡಿನೋಟಿಫಿಕೇಶನ್ ಆಗಿರ್ಬೋದು, ಇನ್ಯಾವುದೋ ಅಕ್ರಮಗಳ ಬಗ್ಗೆ ಅಥವಾ ರಾಜಕೀಯ ಮುಖಂಡರುಗಳ ಬಗ್ಗೆ ಮೇಲೆ ಬಿದ್ದು ಮುಗಿಬಿದ್ದುವರು ಅಂತವರು ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಬಗ್ಗೆ ಯಾಕೆ ಮುಗಿ ಬೀಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ದೊಡ್ಡ ಮಟ್ಟಿಗೆ ನಡೀತಾ ಇರುವಾಗ ಯಾರು ಬರುದಿಲ್ಲ ಸರ್. ಯಾರಿಗೂ ಬೇಡ ಅನಿಸುತ್ತೆ, ಎಲ್ಲರೂ ಶಾಮೀಲಾಗಿದ್ದಾರೆ. ಹಾಗಾಗಿ ಯಾರು ಎಲ್ಲರೂ ಋಣಬಾಧೆಯಲ್ಲಿ ಇದ್ದಾರೆ ಮೂರನೇ ಅಗತ್ಯ ಇಲ್ಲ ಆಗಿದೆ. ಮೂರನೇವನಿಗೆ ಅಗತ್ಯ ಇಲ್ಲ. ಅಥವಾ ಯಾರೋ ಒಬ್ಬ ಇಬ್ರು ಬಂದ್ರೆ ಅವ್ರಿಗೆ ಏನೋ ಹೇಳಿಬಿಟ್ಟು ಬದಿಗೆ ಹಾಕಿದ್ರೆ ಆಯ್ತಲ್ಲ, ಅವರನ್ನು ಬದಿಗೆ ತಳ್ಳಿ ಬಿಟ್ರೆ ಅವನು ಸುಮ್ಮನೆ ಆಗ್ತಾನೆ. ಆ ರೀತಿಯ ಭಾವನೆಗಳು ಇರ್ತದೆ. ಅಲ್ಲಿ ಬೈಕಂಪಾಡಿ ಅಂತ ಹೇಳಿಕೊಂಡು ಒಂದು ರೈಲ್ವೆ ಬ್ರಿಡ್ಜ್ ಇತ್ತು. ನಾನು ಬೈಕಂಪಾಡಿ ರೈಲ್ವೆ ಬ್ರಿಡ್ಜ್ ಅನ್ನ ನೀವು ವೆಸ್ಟರ್ನ್ ಸೈಡ್ ಮತ್ತೆ ಈಸ್ಟರ್ನ್ ಸೈಡ್ ಅಂತ ಮಾಡ್ಕೊಂಡೆ. ಸೊ ವೆಸ್ಟರ್ನ್ ಸೈಡ್ ನಲ್ಲಿ ನೀವು ರಸ್ತೆಯನ್ನು ಈ ರೀತಿ ಮಾಡಿದ್ದೀರಿ. ಒಂದು 17.5 ಮೀಟರ್ ರಸ್ತೆ ಇರುವಾಗ 18 ಮೀಟರ್ನ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಕೊಟ್ಟು ಯು ಟರ್ನಿಗೆ 10 ಮೀಟರ್ ಇದ್ದು ಕೊಟ್ಟಿದ್ದೀರಿ. ಯಾಕೆ ಅಂತ ಕೇಳಿದ್ರೆ ನನಗೆ ಉತ್ತರ ಬರ್ತದೆ, ಈಸ್ಟರ್ನ್ ಸೈಡ್ ಇದ್ದು. ಸರ್, ನನಗೆ ಪೊಲೀಸಿಂದ ಇನ್ನೂ ಪರ್ಮಿಷನ್ ಸಿಕ್ಲಿಲ್ಲ, ಪರ್ಮಿಷನ್ ಕೊಟ್ಟ ಕೂಡಲೇ ಮತ್ತೆ ಟೆಂಡರ್ ಕರೆದು ನಾವು ಇಮಿಡಿಯೇಟ್ ಆಗಿ ಈ ರಸ್ತೆಯನ್ನ ಮಾಡ್ತೇವೆ. ನಾನು ಕೇಳಿದ್ ಯಾವುದು, ಇವ್ರು ಹೇಳೋದು ಯಾವುದು? ಅದಕ್ಕೆ ರಿಪ್ಲೈ ಕೊಟ್ರೆ ಆಯ್ತು ಅಷ್ಟೇ. ರಿಪ್ಲೈ ಯಾವ್ದು ಕೊಟ್ಟಿದ್ದೇವೆ, ಎಲ್ಲರೂ ಅಲ್ಲಿಗೆ ಸೈಲೆಂಟ್. ಇದನ್ನ ನಮ್ಮ ಮೇಲ್ನವ್ರಿಗೆ ಕಳಿಸಿದ್ರು, ಅವರು ಸೈಲೆಂಟ್. ಎಸ್, ಒಂದು ಅದು ಮಾತಾದ್ರೆ ಈಗೊಂದು ಟೋಲ್ನ ಬಗ್ಗೆ ನಾವು ಗಮನಿಸೋದಾದ್ರೆ, ಟೋಲ್ ಈಗ ಸುರತ್ಕಲ್ಲಲ್ಲಿ ಒಂದು ಟೋಲ್ ಕಾರ್ಯಾಚರಿಸ್ತಾ ಇದೆ. ಅದು ಅಧಿಕೃತನ ಅನಧಿಕೃತನ ಅನ್ನುವಂಥದ್ದು ಮತ್ತು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅನ್ನುವಂಥದ್ದು. 90 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ 2 ಟೋಲ್ಗಳು ಕಾರ್ಯಚಲಿಸುವಂತೆ ಇಲ್ಲ ಅನ್ನೋ ಒಂದು ಮಾತಿದ್ರೆ, ಅಥವಾ ಒಂದು ಆ ಕೋರ್ಟ್ ಆದೇಶ ಒಂದು ಕೂಡ ಇದ್ರೆ, ಅದು ಗಾಳಿಗೆ ತೂರಿದರೆ ಒಂದು ಕಡೆಯಲ್ಲಾದ್ರೆ ಎಷ್ಟರ ಮಟ್ಟಿಗೆ ಇದು ಮುಂದಕ್ಕೆ ಕಾರ್ಯಚಲಿಸಬಹುದು ಅನ್ನುವಂಥದ್ದು ಒಂದು ಮಾತಿದೆ. ಹಾಗೇನೆ ನಾವು ಗಮನಿಸಬಹುದು, ಇಷ್ಟೆಲ್ಲ ಟೋಲ್ ಸಂಗ್ರಹ ಮಾಡ್ತಾರೆ, ಹಣ ಬರ್ತಾ ಇರತ್ತೆ, ಯಾಕೆ ಡೆವಲಪ್ ಆಗ್ತಾ ಇಲ್ಲ ಸರ್? ಹಾಗಾದ್ರೆ ಎಲ್ಲೂ ಕೂಡ ರಸ್ತೆಗಳು ಮತ್ತೆ ಯಾಕೆ? ಈಗ ನವಯುಗನವರು ಕಲೆಕ್ಷನ್ ಮಾಡೋದ್ರಲ್ಲಿ ಎಲ್ಲೂ ಕೂಡ ಎಡವಲಿಲ್ಲ. ಅವರು ಬಹಳಷ್ಟು ಕಲೆಕ್ಷನ್ಗಳು ಕೂಡ ಮಾಡ್ತಾರೆ, ನೀಟಾಗಿ ಮಾಡ್ತಾರೆ ಅನ್ನುವಂಥದ್ದು. ಟೋಲ್ ಗೇಟ್ ಬಹಳಷ್ಟು ಐಷಾರಾಮಿಯ ಟೋಲ್ ಗೇಟ್ ಅನ್ನು ಕೂಡ ಹೆಚಮಾಡಿಯಲ್ಲಿ ಮಾಡಿದ್ದಾರೆ. ಆದ್ರೆ ಉಡುಪಿಯ ಜನತೆ ಮಾತ್ರ ಶಾಪಗ್ರಸ್ತರಾಗಿದ್ದಾರೆ ಅನ್ನುವಂಥದ್ದು. ನನಗೆ ಉಡುಪಿಯ ಜನ ಅಷ್ಟೊಂದು ಮಟ್ಟಿಗೆ ಇದಾಗಿದ್ದಾರೆ ಅಂತ ಅನಿಸೋದಿಲ್ಲ. ಯಾಕೆಂದ್ರೆ ಅಲ್ಲಿಯ ರಸ್ತೆ ನಮ್ಮ ಇಲ್ಲಿಯ ರಸ್ತೆಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಅವರು ಕೆಲವರು ಅದನ್ನು ಹೊಗಳ್ತಾರೆ, ಉಡುಪಿಯಲ್ಲಿ ಒಳ್ಳೆದೇ ಆಗಿದೆ ಅಂತ ಹೇಳ್ಕೊಂಡು.
ಆದ್ರೆ ಕೆಲವು ನ್ಯೂನ್ಯತೆಗಳಿದೆ, ಅಂಡರ್ ಪಾಸ್ ಹಾಕಿಲ್ಲ, ಬೇರೆ ಕಡೆ ಅಂತದೆಲ್ಲ ನ್ಯೂನ್ಯತೆಗಳಿದೆ, ಅದನ್ನು ಸರಿಪಡಿಸಬಹುದು. ಆದ್ರೆ ಅಲ್ಲಿ ಇಚ್ಛಾಶಕ್ತಿ ಬೇಕು. ಯಾರು ಸರಿಪಡಿಸುವುದು? ಇವರು ಅಧಿಕಾರಿಗಳಿಗೆ ಏನ್ ಬಿದ್ದು ಹೋಗಿದೆ, ಅವ್ರಿಗೆ ಏನು ಅಗತ್ಯ ಇಲ್ಲ. ಒಂದು NH-66 ಏನ್ ಹೇಳ್ತೇವೆ, ಅದರ ರಾಷ್ಟ್ರೀಯ ಒಂದು ಯೋಜನೆ ಅಧಿಕಾರಿಗಳು ಅಥವಾ ಇದೇ ಪ್ಲಾನ್ ಮಾಡಬೇಕು, ಇಂಥ ಪ್ಲಾನ್ ಅನ್ನು ಮಾಡುವಾಗ ವಿಶ್ವಾಸಕ್ಕೆ ಯಾಕೆ ತೆಗೆದುಕೊಳ್ಳೋದಿಲ್ಲ? ಪರಿಸರದ ಒಂದಷ್ಟು ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಏನಾದ್ರು ಅಂತ ಆದ್ಯತೆಗಳನ್ನು ಇಡುವಂತದ್ದು ಇಲ್ವಾ ಸರ್? ಇಷ್ಟೊಂದು ಮಟ್ಟಿಗೆ ಇಲ್ಲಿ ನಾನು ಈಗಾಗಲೇ ನಿಮಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹೇಳಿ ಆಗಿದೆ. ತೋರಿಕೆಗಾದ್ರೂ ಮಾಡಬಹುದಿತ್ತು, ಅದನ್ನು ಮಾಡ್ಲಿಲ್ಲ. ಅಥವಾ ಮಾಡಿರಬಹುದು, ಯಾರಿಗಾದ್ರೂ ಒಂದು ಇಬ್ಬರನ್ನು ಕರೆದು ಇಟ್ಟಿರ್ಬೋದು. ನೀವೇ ನೋಡಿ, ಟೋಲ್ ಗೇಟ್ಗೆ ನೀವೇ ಇನ್ಚಾರ್ಜ್ ಆಯ್ತಾ, ಅಲ್ಲಿಗೆ ಮುಗಿಯಿತು. ಅವನು ಸುಮ್ಮನೆ ಅನ್ನ ಅವನು ಬರುದಿಲ್ಲ, ಆಮೇಲೆ ಹೋರಾಟಕ್ಕೆ ಬರೋದಿಲ್ಲ. ಹೋರಾಟ ಮಾಡುವವರಿಗೆ ಹೀಗೆ ಮಾಡಿದ್ರೆ ಮುಗಿಯಿತು, ಅಲ್ಲಿ ಅವರನ್ನು ಸೈಲೆಂಟ್ ಮಾಡ್ಲಿಕ್ಕೆ ನೋಡುದು. ಆ ರೀತಿ ಆಗ್ತಾ ಹೋದ್ರೆ ಅವಾಗ ಹೇಗೆ ಮುಂದೆ ಹೋಗ್ತದೆ ಕೆಲಸ? ಅಥವಾ ಯಾರಿಗೆ ಬೇಕಾಗಿದೆ ಇದೆಲ್ಲ? ಬೇಡವೇ ಬೇಡ, ಹಾಗೆ ಇರ್ಲಿ ಅಂತ ಹೇಳಿಕೊಂಡೇ ಇರ್ತಾರೆ. ನಾವು ಬಹಳಷ್ಟು ಕಡೆಯಲ್ಲಿ ತಂಗುದಾಣದ ಬಗ್ಗೆನೂ ಕೂಡ ನಾವು ಮಾತಾಡಿದೆ. ತಂಗುದಾಣದ ಬಗ್ಗೆ ತಾವು ಹೇಳಿದ್ರೆ ಅದು ಅವರು ಮಾಡ್ಬೇಕು, ರಾಷ್ಟ್ರೀಯ ಪ್ರಾಧಿಕಾರ ಏನಿದೆ ಒಂದು ಹೈವೇದು ಅವರು ಮಾಡ್ಬೇಕು ಅಂತ ತಾವು ಹೇಳಿದ್ರಿ. ಆದ್ರೆ ಅವರು ಮಾಡ್ಲಿಕ್ಕೆ ಯಾಕೆ ಹಿಂದೆ ಜರಿತಾ ಇದ್ದಾರೆ? ಆದ್ರೆ ಹಣ ಇಲ್ವಾ ಹಾಗಾದ್ರೆ ಅನ್ನುವಂಥದ್ದು, ಸ್ಥಳದ ಅವಕಾಶ ಇಲ್ವಾ? ಬೇಕಾದಷ್ಟಿದೆ. ಇಲ್ಲಿ ಈಗ ಹಣದ ಪ್ರಶ್ನೆ ಬರುದೇ ಇಲ್ಲ ಸರ್. ಒಂದು ಕಡೆಯಲ್ಲಿ ನಾನು PPP ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಇದನ್ನು ನಾವೇ ಮಾಡುದು ಅಂತಾರೆ. ನಾವು ಯಾವ್ದನ್ನು ನಂಬುದು? PPP ಅಂದ್ರೆ ಏನು? ನಾನೇ ಹಣ ಹಾಕಿ ಮತ್ತೆ ನನ್ನ ಹಣ ತೆಗೆಯುವುದು. ಆದ ಮೇಲೆ ಇನ್ನು ನನ್ನ ಹತ್ರ ಹಣ ಇಲ್ಲ ಹೇಳಲಿಕ್ಕಿಲ್ಲ, ನೀವು ಮಾಡಬೇಕು. ಮಾಡ್ಲಿಲ್ಲ ಆದ್ರೆ ನಿಮ್ಮನ್ನು ಯಾಕೆ ಅಲ್ಲಿ ಇರ್ಲಿಕ್ಕೆ ಬಿಟ್ಟದ್ದು ಅಂತೇಳಿ ಆಯ್ತು. ಒಂದಾಯ್ತು. ಇನ್ನು ನಾವೇ ಮಾಡುದಾದ್ರೆ ನಮ್ಮಲ್ಲಿ ಹಣದ ಕೊರತೆನೇ ಇಲ್ಲ ಅಂತ ಹೇಳಿಕೊಂಡು ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಬೇಕಾದಷ್ಟು ಹಣ ಇದೆ ನಮ್ಮಲ್ಲಿ. ಈಗ ನಾವು ತುಂಬಾನೇ ಹಣದ ವಿಚಾರದಲ್ಲಿ ತುಂಬಾನೇ ಇದಾಗಿದ್ದೇವೆ, ಗಟ್ಟಿಯಾಗಿದ್ದೇವೆ ಅಂತ ಹೇಳ್ತಾರೆ. ಹಾಗಾಗಿ ಹಣದ ಸಮಸ್ಯೆ ಅಲ್ಲ, ಇಲ್ಲಿ ಅಧಿಕಾರಿಗಳ ಇಚ್ಛಾಶಕ್ತಿಯ ತೊಂದರೆ. ಅವರಿಗೆ ಇಲ್ಲಿ ಸರಿ ಮಾಡಬೇಕು, ನನ್ನಿಂದಾಗಿ ಈ ರಸ್ತೆ ಒಳ್ಳೇದಾಗಿದೆ ಅಂತ ಹೇಳುವಂತದ್ದು ಬೇಕು. ಹಿಂದಿನ ಕಾಲದಲ್ಲಿ ಎಲ್ಲ ಇದ್ರು ಇಂಜಿನಿಯರ್ಗಳೆಲ್ಲ, ದೊಡ್ಡ ದೊಡ್ಡ ಇದು ಕೆಲಸ ಮಾಡಿರ್ತಾರೆ. ಅವರು ನಿತ್ಯ ಬೆಳಿಗ್ಗೆ ನಡ್ಕೊಂಡು ಬಂದು ನೋಡಿ ಹೋಗುದು ಅಂತದೆಲ್ಲ ಉಂಟು. ಇಲ್ಲಿ ನಾನು ಆಫೀಸ್ ನಲ್ಲೇ ಕೂತ್ಕೊಂಡಿರ್ತೇನೆ, ಇಲ್ಲಿ ಕೆಲಸ ನಡೀತಾ ಇರ್ತದೆ. ಫೋನ್ ಮಾಡಿದ್ರೆ ಆಯ್ತು, ಇವತ್ತಲ್ಲಿ ಹೋಗು, 2 ಜನ ಹೋಗಿ ಅಲ್ಲಿ ಏನೋ ಅವ್ರು ಹೇಳ್ತಾ ಇದ್ದಾರೆ ಸಮಸ್ಯೆ ಆಗಿದೆ ಅಂತೇಳಿ. ಅವನು ಹೋದ, 2 ಮಣ್ಣು ಹೀಗೆ ಮಾಡಿದ, ಎತ್ಕೊಂಡು ಬಂದ. ಅದು ಇವರು ಕಳಿಸಿದ ಅಲ್ಲಿಗೆಯಾ ಎಲ್ಲಿಗೆಯಾ ಗೊತ್ತಿಲ್ಲ, ಅಂತೂ ನಾನು ಹೋಗಿದ್ದೇನೆ ಸರ್, ಕೆಲಸ ಆಗಿದೆ ಸರ್, ಅಷ್ಟೇ. ಏನಾಗಿದೆಪ್ಪ ಕೆಲಸ ಗೊತ್ತಿಲ್ಲ ಸರ್, ನೀವು ಹೇಳಿದ್ದನ್ನು ಮಾಡಿ ಬಂದಿದ್ದೇನೆ. ನಾಳೆ ಇನ್ನೊಮ್ಮೆ ಪುನಃ ಫೋನ್ ಮಾಡ್ಬೇಕು, ಯಾರು ಮಾಡ್ತಾರೆ? ಇವನಿಗೆ ಅದೇ ಕೆಲಸ ಅಲ್ಲ. ಇನ್ನೊಬ್ಬ ಅವ ಮಾಡುದಿಲ್ಲ. ಅವ್ರು ಯಾರು ಮಾರೆ ಹೇಳುದು, ಇವ್ರಿಗೆ ಎಷ್ಟು ಹೇಳಿದ್ರು ಹೀಗೇನೆ ಅಂತ ಹೇಳಿ ಬಿಡ್ತಾನೆ. ನಮ್ಮ ಜನ ಹಾಗೆ, ನಾವು ಬಿಡ್ತೇವೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಊರಿನಲ್ಲಿ ನಾವು ಪ್ರತಿಯೊಬ್ಬರು ಲೀಡರ್ಗಳು, ಪ್ರತಿಯೊಬ್ಬರು ನಾಯಕರೇ. ನಾವು ಒಬ್ಬ ಹೇಳಿದ್ದನ್ನ ಕೇಳೋದಿಲ್ಲ, ಅಥವಾ ಅವ್ರು ಹೇಳಿದ್ದನ್ನು ನಾನು ಯಾಕೆ ಕೇಳಬೇಕು? ಈ ರೀತಿಯ ಭಾವನೆಗಳು ಉಂಟು. ಇದೆಲ್ಲ ಇವರಿಗೆ ಗೊತ್ತುಂಟು, ಹಾಗೆ ಸಹ ಇರಬಹುದು. ಮತ್ತೊಂದು ಮಾತು ಕೇಳಿ ಬರ್ತಾ ಇರುವಂತ, ಈಗ ಕಾಪು ಕಟ್ಪಾಡಿಯ ವ್ಯಾಪ್ತಿಯಲ್ಲಿ ಬಹಳಷ್ಟು ಒಂದು ಆಕ್ಸಿಡೆಂಟ್ ಆಗ್ತಾ ಇರುವ, ಅಪಘಾತಗಳು ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗ್ನಲ್ ಅಳವಡಿಸಬೇಕು ಅಂತ ಒಂದು ಮಾತುಗಳು ಕೇಳಿ ಬರ್ತಾರೆ. ಅಂತ ಪ್ರಮೇಯ ಇದೆಯಾ? ಯಾಕಂದ್ರೆ 100ರಲ್ಲಿ ಹೋಗುವಂತ ಸಂದರ್ಭಗಳಲ್ಲಿ ಎಲ್ಲಾದ್ರೂ ರಾಷ್ಟ್ರೀಯ ಹೆದ್ದಾರಿಗೆ ತಡೆ ಉಂಟು ಮಾಡುವಂತ ಪ್ರಕ್ರಿಯೆಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ಲವಾ? ರಾಷ್ಟ್ರೀಯ ಹೆದ್ದಾರಿಗೆ ಸಿಗ್ನಲ್ ಅಳವಡಿಸಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿ ಇನ್ನೊಂದು ಕಡೆಯಲ್ಲಿ ಅಳವಡಿಸಿದ್ದಾರೆ. ನಾವು ಶಿವಮೊಗ್ಗಕ್ಕೆ ನವಯುಗ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ನೋಡ್ತಾ ಇದ್ರೆ ಅವರು ಆಗುದಿಲ್ಲ ಅಂತ ಹೇಳ್ತಾರೆ. ಅದೇ ನಾವು ಮಂಗಳೂರು ಭಾಗದಲ್ಲಿ ಗಮನಿಸಿದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಬಹಳಷ್ಟು ಸಿಗ್ನಲ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಈಗ ಯಾರು ಅದಕ್ಕೆ ಮುತುವರ್ಜಿ ತಗೊಂಡ್ರು, ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಯಾರಿಗೂ ಅಗತ್ಯ ಕಂಡಿತ್ತು, ಅವರು ಮಾಡಿಕೊಂಡು ಹೋದ್ರು. ಇನ್ನು ನಾನು ಒಂದು ಕಡೆಯಲ್ಲಿ ನೋಡಿದ್ದೇನೆ, NHAI ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಯ ಕೆಲವು ಡೀಪ್ ಕರುಗಳಲ್ಲಿ ಎಲ್ಲ ಇದು ರಂಬ್ಲರ್ಸ್ ಹಾಕಿ ಬಿಟ್ಟಿದ್ದಾರೆ. ಅದು ಬಹಳಷ್ಟು ಕಷ್ಟ. ಆಮೇಲೆ ಬಳ್ಳಾರಿ ಕಡೆ ಹೋಗಿದ್ದೇನೆ, ಅಲ್ಲಿ ಸಹ ರಂಬ್ಲರ್ಸ್. ಹುಬ್ಳಿ ಕಡೆ ನೋಡ್ತೀನಿ, ಅಲ್ಲಿ ದಾರಿ ಉದ್ದಕ್ಕೂ ಹಂಸ ಹಾಕಿ ಬಿಡ್ತಾರೆ. ಅಲ್ಲಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ಆಗುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಂಸ ಹಾಕ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು, ಇದು 20-25 ವರ್ಷದ ಹಿಂದಿನಿಂದಲೂ ಹಾಗೆ ಹೇಳಿಕೊಂಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ಯಾರು ಮಾತಾಡುವ ಹಾಗಿಲ್ಲ. ಇದು ನಮ್ಮೊಳಗೆ ಅಂತ ಹೇಳಿದ್ರೆ ಮಾಹಿತಿ ಉಂಟೋ ಇಲ್ವೋ, ನಾನು ನಿಮ್ಗೆ ಹೇಳಿದ್ದು, ನೀವು ಅದನ್ನು ಒಪ್ಪಿದ್ದು ಅಲ್ಲ. ಎಲ್ಲಾ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಸಿಗುತ್ತೆ, ನಾವು ಹೋರಾಟ ಮಾಡಿದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ ಸಿಗುತ್ತೆ. ಅದು ಎತ್ತರ ಆಗ್ತಲೇ ಹೋಗ್ತಾರೆ ಹೊರತು ಅದರ ಪ್ರತಿಕ್ರಿಯೆ ಅಥವಾ ಅದಕ್ಕೆ ಹೋರಾಟ ಮಾಡ್ಲಿಕ್ಕೆ ಏನ್ ಅಂಶಗಳು ಸಿಗುತ್ತೆ ಸರ್? ಏನೋ ಪ್ರತಿಫಲ ಸಿಕ್ಕಿದೆ? ನೀವು ಪ್ರತಿಫಲವನ್ನ ಯಾರಿಂದ ನಿರೀಕ್ಷೆ ಮಾಡ್ತೀರಿ? ನೀವು ಯಾರು ಏನ್ ಮಾಡಿದ್ರು ಆಗುದಿಲ್ಲ. ಇದಕ್ಕೆ ಜನ ಒಂದಾಗಬೇಕು.
ಹೋರಾಟ ಮಾತ್ರ ಒಂದು ಹೋರಾಟ ಮಾತ್ರ ದಾರಿ ಹೊರತು ಬೇರೆ ಏನು ಪ್ರಯೋಜನ ಇಲ್ಲ, ಬೇರೆ ಸಾಧ್ಯತೆಗಳಿಲ್ಲ. ಇನ್ನು ಕೆಲವರು ಹೇಳ್ತಾರೆ PIL ಹಾಕ್ಬಹುದಲ್ಲ ಅಂತ ಹೇಳ್ಕೊಂಡು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಅದಕ್ಕೂ ಪ್ರಯತ್ನ ನಡೀತಾ ಇದೆ, ಅಂತ ಹೋರಾಟಗಳಿಗೂ ಕೂಡ ಕೈ ಆದ್ರೆ ಅದಕ್ಕೆ ಪ್ರಯತ್ನ ನಡೀತಾ ಇದೆ. ಆದ್ರೆ ಅದರಲ್ಲೂ ರಿಸಲ್ಟ್ ಬರ್ತದಾ? ಎಷ್ಟು ಸಮಯ ಕಾಲಾವಕಾಶ ಬೇಕು? ಅವಾಗ ಇನ್ನೊಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಪ್ಲಾನಿಂಗ್ ಆಗ್ಬಹುದು. ಹಾಗ ಕಾರಣ ನಮ್ಗೆ ಯಾವ್ದು ಇದು ಹೀಗೆ ನಡೆಯಬಹುದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆಗಿದೆ. ಹೌದು ಹೌದು. ಈಗ ಅಧಿಕಾರಿಗಳು ಮನೋಪರಿವರ್ತನೆ ಆಗ್ಬೇಕು ಅಲ್ಲ, ಅದು ಅವರಿಗೆ ಪರಿವರ್ತನೆ ಆಗ್ಬೇಕಂತ ಹೇಳಿದ್ರೆ ಅವರಿಗೆ ಸಹ 4 ಸಲ ಕಡೆಯಲ್ಲಿ ಹೋಗುವಾಗ ಅವರಿಗೆ ಅನುಭವ ಆಗ್ಬೇಕು. ಆಗ ಗೊತ್ತಾಗ್ತದೆ, ಹೌದು ನಾನು ಇಲ್ಲಿ ಮಾಡಿದ್ದೇನೆ ಮಿಸ್ಟೇಕು, ಅದರಿಂದಾಗಿ ಇಲ್ಲಿ ತೊಂದರೆ ಆಯ್ತು ಅಂತ ಹೇಳ್ಕೊಂಡು ಬಂದಾರು ಸರಿ ಮಾಡ್ಲಿಕ್ಕೆ. ಇಲ್ಲದಿದ್ರೆ ಅವ್ರು ಬರೋದಿಲ್ಲ. ಇನ್ನು ಒಳ್ಳೆಯ ಅಧಿಕಾರಿಗಳು ಬರಬೇಕು. ನಮ್ಮಲ್ಲಿ ಒಳ್ಳೆ ಅಧಿಕಾರಿಗಳು ತುಂಬಾ ಜನ ಇದ್ದಾರೆ, ಆದ್ರೆ ಕೆಲಸ ಮಾಡದೇ ಇದ್ರೆ ಇನ್ನೊಂದು ಮಾತು ಏನಂದ್ರೆ, ಈಗಾಗಲೇ ನಾವು ಹೇಳಿದ್ವಿ, ಪಡುಬಿದ್ರಿಯಲ್ಲಿ ನಾವು ಗಮನಿಸುವುದಾದ್ರೆ ಕಾರ್ಕಳ ಒಂದು ರಾಜ್ಯ ಹೆದ್ದಾರಿ ಕೂಡ ಅದನ್ನು ಜೋಡಣೆ ಆಗತ್ತೆ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ಸಮಸ್ಯೆಗಳ ಆಗರ ಆಗತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಅಲ್ಲಿ ಸಮಸ್ಯೆಗಳಿಗೆ ಒಂದಷ್ಟು ದಾರಿ ಎನ್ನುವಂಥದ್ದು ಇದೀಗಲೇ ಗೊತ್ತಾಗ್ತಾ ಇದೆ. ಅಲ್ಲಿ ಹೇಗೆ ನಿಭಾಯಿಸಬಹುದು ಸರ್? ಅಲ್ಲಿ ಫ್ಲೈಓವರ್ ಮಾಡಲೇಬೇಕು. ಆದ್ರೆ ಫ್ಲೈಓವರ್ಗೆ ಎಲ್ಲೋ ಕೂಡ ಯಾರು ಬಿಟ್ಟು ಕೊಡ್ತಾ ಇದ್ದಾರೆ? ಯಾರು ಬಿಟ್ಟು ಕೊಡೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಜಾಂಡಾವೂರಿ ಕೂತ್ರು ಕೂಡ, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತ ಸರ್ಕಾರಿ ಜಾಗದಲ್ಲಿ ಕೂತ್ರು ಕೂಡ ನಾನು ಹೇಳೋದಿಲ್ಲ, ನನ್ನ ವಸತಿ ಸಮುಚ್ಚಯ ಹೋಗಬಾರ್ದು ಅಂತ ರೀತಿಯ ವರ್ತನೆಯಿಂದಲೇ ಇಷ್ಟು ಡಿಲೇ ಆಯ್ತು ಪಡುಬಿದ್ರಿ ಅನ್ನುವಂಥದ್ದು ವರ್ಕ್ ಮಾಡ್ಲಿಕ್ಕೆ ಅನ್ನುವಂಥದ್ದು. ಸರ್, ನೀವು ಪಡುಬಿದ್ರಿ ಜಂಕ್ಷನ್ ಬಗ್ಗೆ ಹೇಳಿದ್ರಿ, ಆದ್ರೆ ನಾನು ಆ ರೀತಿ ಹೇಳೋದಲ್ಲ. ನೀವು ಪಡುಬಿದ್ರಿ ಜಂಕ್ಷನ್ ಅನ್ನು ಬಿಡಿ, ನಿಮಗೆ ಜಂಡಾವೂರಿ ಕೂತ್ಕೊಂಡ ಜಾಗವನ್ನ ಬಿಡಿ, ಆ ಕಡೆ ಈ ಕಡೆ ಬೇಕಾದಷ್ಟು ಜಾಗ ಇತ್ತಲ್ಲ, ಅಲ್ಲಿ ಏನು ನಿಮ್ಮ ಇದನ್ನ ಸ್ಕಿಲ್ ಅನ್ನ ತೋರಿಸಿ, ರಸ್ತೆಯನ್ನ ಚೆನ್ನಾಗಿ ಮಾಡಿ ತೋರಿಸಿ, ಆಗ ಇವನೇ ಸ್ವಯಂ ಆಗಿ ಬಿಟ್ಟು ಹೋಗುವ ಪರಿಸ್ಥಿತಿ ಬರ್ತಾನೆ. ಅದನ್ನು ಮಾಡ್ಲಿಲ್ಲ ಯಾಕೆ? ನೀವು ಇದನ್ನ ಹೇಳಿಕೊಂಡು ಅಲ್ಲಿಯೂ ಮಾಡ್ಲಿಲ್ಲ, ಇಲ್ಲಿಯೂ ಮಾಡ್ಲಿಲ್ಲ. ಅಂದ್ರೆ ನಿಮಗೆ ಜನ ಹೀಗೆ ಇರಬೇಕು, ಈ ರಸ್ತೆ ಹೀಗೆ ಇರಬೇಕು, ನನಗೆ ನಿತ್ಯ ಕಾಂಟ್ರಾಕ್ಟ್ ಸಿಗ್ತಾ ಇರಬೇಕು, ಮೇಂಟೆನೆನ್ಸ್ ಅಂತ ಹೇಳಿಕೊಂಡು ಮಾಡ್ತಾ ಇರಬೇಕು, ಜನ ಗೊಬ್ಬೆ ಹೊಡಿತಾ ಇರಬೇಕು, ನಾನು ಹೀಗೇನೆ ಐಷಾರಾಮದಲ್ಲಿ ಇರಬೇಕು. ಈ ರೀತಿಯ ನಿಮ್ಮ ಆಲೋಚನೆಗಳು ಇದ್ದ ಕಾರಣ ಕೆಲಸ ಆಗ್ತಾ ಇಲ್ಲ. ಪಡುಬಿದ್ರಿ ಜಂಕ್ಷನ್ ಅನ್ನ ಬಿಡಿ, ಅಲ್ಲಿ ಸಮಸ್ಯೆ ಉಂಟು, ಅಲ್ಲಿ ಅವನು ತರಕಾರಿ ಅವನು ಎದ್ದೇಳಲಿಲ್ವಾ, ಮತ್ತೊಂದು ಅದೇನು ಸಹ ಬೇಕಾದ್ರೆ ಇರ್ಲಿ. ನಿಮ್ಮಲ್ಲಿ ಮುಂಚೆನೆ 65ನೇ ಇಸ್ವಿಯಲ್ಲಿ ನಾನು ಅದಕ್ಕೆ ಆ ಸುರುವಿನಲ್ಲಿ ಹೇಳಿದ್ದೆ, 50 ಮೀಟರ್ ತಕೊಂಡಾಗಿತ್ತು, ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅಲ್ಲಿ ಮಾಡಬಹುದಿತ್ತಲ್ಲ. ತದನಂತರ ಎತ್ತ ಅಂತ ವಸತಿ ಸಮುಚ್ಚಯಗಳು ಎಷ್ಟಾಗಿದೆ ಹೌದು, ಅಲ್ಲಿ ಮಾಡಬಹುದಿತ್ತು, ಅಲ್ಲಿ ಮಾಡ್ಲಿಲ್ಲ. ಅಲ್ಲಿ ಬಿಟ್ರಿ ಇದನ್ನ ನಡುವಿನಲ್ಲಿ ಕಾರಣ ಹೇಳಿದ್ರಿ, ಅಲ್ಲೂ ಮಾಡ್ಲಿಲ್ಲ, ಇಲ್ಲಿ ಮಾಡಿದ್ರೆ ದಿನ ದೂಡಿದ್ರಿ ಅಂತ ಹೇಳಿದ್ರೆ, ನೀವು ಹೀಗೆ ದಿನ ದೂಡಿದಷ್ಟು ಅಲ್ಲಿ ನಾಳೆ ಪ್ರಾಜೆಕ್ಟ್ ಇದ್ದು ರೇಟ್ ಏರ್ತಾ ಹೋಗ್ತದೆ. ಇದೆಲ್ಲ ಈ ಒಂದು ಪ್ಲಾನಿಂಗ್ ಇವ್ರದ್ದು ಇದೆ. ವೀಕ್ಷಕರ ಒಂದು ಮೇರೆಗೆ ಕೂಡ ಬಹಳಷ್ಟು ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಅಥವಾ ಅವರ ಗೋಲ್ಮಾಲ್ಗಳು ಏನಿದೆ ಅನ್ನುವಂಥದ್ದನ್ನು ಕೂಡ ಪ್ರತಿದಿನವೂ ಕೂಡ ಬಿಚ್ಚಿಡುವಂತ ಪ್ರಯತ್ನವನ್ನು ಮಾಡ್ತಲೇ ಬಂದಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ತಾನೆ ಇದೆ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಬಗ್ಗೆನೂ ಕೂಡ. ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ನಮಗೆ ವಿಚಾರ ವಿನಿಮಯವನ್ನು ಕೂಡ ಮಾಡಿದ್ರು. ಮತ್ತಷ್ಟು ಅಪ್ಡೇಟ್ಗಳನ್ನು ಕೂಡ ನೀಡಬೇಕು, ಆದರೆ ಸಮಯದ ಅವಕಾಶಗಳು ಕಡಿಮೆ ಇದೆ ಇಲ್ಲಿ. ಆದ್ರಿಂದ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಷಯದೊಂದಿಗೆ ಜಾಯ್ನ್ ಆಗ್ತೇನೆ. ಆದ ನಂತರವೂ ಕೂಡ, ಯಾಕಂದ್ರೆ ಈಗಾಗಲೇ ಇವತ್ತು ಕಟ್ಪಾಡಿ, ಕಾಪು, ಸುರತ್ಕಲ್, ಮುಲ್ಕಿ ಅನ್ನುವಂಥ ಪ್ರದೇಶ ಅಥವಾ ಪಡೀಲ್ ಅನ್ನುವಂಥ ಪ್ರದೇಶಗಳನ್ನು 3 ಅಥವಾ 5 ಕ್ಷೇತ್ರಗಳನ್ನು ಕೂಡ ನಾವು ಆಯ್ಕೆ ಮಾಡಿದ್ವಿ, ಡೇಂಜರ್ ಝೋನ್ ಅನ್ನುವಂಥದ್ದು. ತದನಂತರ ಉಡುಪಿಯ ಪ್ರದೇಶದಲ್ಲಿರುವಂಥ ಉದ್ಯಾವರ ಆಗಿರಬಹುದು, ಹಾಗೆಯೇ ಬಾರ್ಕೂರು, ಆ ಪ್ರದೇಶದಲ್ಲಿ ಕುಂದಾಪುರ ಭಾಗದಲ್ಲಿರುವಂಥ ಎಲ್ಲ ಪ್ರದೇಶಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲೆಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟು ಆಗಿದೆ, ಇದರಿಂದ ಸಮಸ್ಯೆ ಯಾರಿಗೆ ಆಗ್ತಾ ಇದೆ, ಯಾರು ಇದನ್ನು ಸರಿಪಡಿಸಬೇಕು, ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಬಿಚ್ಚಿಡುವಂತ ಪ್ರಯತ್ನವನ್ನು ಮಾಡ್ತೇನೆ. ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.